ನಮ್ಮ ಕಾರ್ಯಕರ್ತರಿಂದ ಯಾವುದೇ ಕಿಂಚಿತ್ತು ತಪ್ಪುಗಳಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ಬೋದು. ಅದೇ ನಂತರ ಸಣ್ಣ ವಿಚಾರವನ್ನು ಪೊಲೀಸರು ದೊಡ್ಡದು ಮಾಡಿಕೊಂಡು ಈ ಥರ ಆಗಿದೆ. ಯಾವ ಅಧಿಕಾರಿಗಳು ಈ ಉತ್ಸವದ ಸಂದರ್ಭದಲ್ಲಿ ತಪ್ಪನ್ನು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈ ತೆಗೆದುಕೊಳ್ಳಬೇಕೆಂದು ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೇವೆ. ಬೇರೆ ವಿಚಾರ, ಖಾಲಿ ಸಣ್ಣ ವಿಚಾರ ಅಲ್ಲೇ ಕರೆದು ಮಾತಾಡಿ ಹೀಗೆ ಮಾಡಬೇಡಪ್ಪ ಅಂತ ಹೇಳಿ ಕಳಿಸಿದ್ರೆ ಇದು ಇಷ್ಟು ದೊಡ್ಡದಾಗ್ತಿರ್ಲಿಲ್ಲ. ಇದಕ್ಕೆ ಕಾರಣ ಪೂರ್ತಿ ಪೊಲೀಸ್ ಅಲ್ಲಿದ್ದಂತಹ 3-4 ಅಧಿಕಾರಿಗಳು ಮಾತ್ರ. ಪ್ರಕರಣ ದಾಖಲಾದದ್ದು ಪೊಲೀಸ್ ಅಧಿಕಾರಿಗಳಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಕೇಸಿಗೆ ರಿಜಿಸ್ಟರ್ ಆಗಿದೆ. ಒಂದು ಸ್ಪಷ್ಟ ಗೊತ್ತಿರಲಿ, ಅಪ್ ಟು 7 years ಪನಿಷ್ಮೆಂಟ್ ಇದ್ದರೆ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಪ್ರಕಾರ ನೋಟಿಸ್ ಕೊಡದೆ ಅರೆಸ್ಟ್ ಮಾಡಲಿಕ್ಕೆ ಬರುವುದಿಲ್ಲ. ನಿಮ್ಮ ರಾಜಕೀಯ ತೆವಲಿಗೆ ಇದನ್ನು ಈ ಶಾರದಾ ಮಾತೆಯ ಮೆರವಣಿಗೆ ನಿಮ್ಮ ರಾಜಕೀಯ ತೆವಲಿಗೆ ಉಪಯೋಗ ಮಾಡಬೇಡಿ. ಶಾರದಾ ಮಾತೆ ಅನ್ನುವಂಥದ್ದು ಹಿಂದೂ ಸಂಘಟನೆಗೆ ಆದದ್ದು. ಮುಂದೆ ಇದೇ ರೀತಿಯ ಘಟನೆ ಮುಂದುವರಿದರೆ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂರೋಲ್ಲ. ಅಷ್ಟು ಹೊತ್ತು 1 ಗಂಟೆಯಿಂದ 4 ಗಂಟೆಯವರೆಗೆ 5 ಗಂಟೆಯವರೆಗೆ ಅಂತ ನಿಂತಾಗಲೂ ಒಂದೇ ಒಂದು ಶಬ್ದವನ್ನ ಮಾತುಗಳಾಗಿರ್ಬೋದು, ಒಂದೇ ಒಂದು ತುಟ್ಟು ಪಿಟ್ಕನ್ನು ಅಂತ ಬೇರೆ ಕಡೆ ಆಗ್ತಿದ್ರೆ ಬೇರೆ ವ್ಯತ್ಯಾಸಗಳು ಬೇರೆ ಬೇರೆ ಜನರಲ್ಲಿ ಆಗ್ತಿದ್ರೆ ಕಲ್ಲು ಬಿಸಾಡಿಯೋ ಏನೇನೋ ಮಾಡ್ತಿದ್ರು, ಏನೇನಾಗ್ತಿತ್ತು, ಕೇಸುಗಳು ಎಲ್ಲೆಲ್ಲಿ ಹೋಗ್ತಿದ್ವು. ಆದ್ರೆ ಅವರ ಶಾಂತತೆಯನ್ನು ನಾನು ಇಲ್ಲಿ ಮೆಚ್ಚಬೇಕು, ಆ ಭಕ್ತರ ಶಾಂತತೆಯನ್ನು ನಾನು ಇಲ್ಲಿ ಮೆಚ್ಚುತ್ತಿದ್ದೇನೆ. ಕಾನೂನು ಪಾಲನೆ ಮಾಡಬೇಕಾದವರು ಯಾರು? ಪೊಲೀಸರು ತಾನೇ. ಪೊಲೀಸರು ಕಾನೂನು ಪಾಲನೆ ಮಾಡುವವರೇ ತಪ್ಪು ಮಾಡಿದ್ರೆ ಯಾರನ್ನು ಕೇಳುವವರು? ಕೇಳಿಸುವಂತ ಕೆಲಸವನ್ನು ನಾವು ಮಾಡೇ ಮಾಡ್ತೇವೆ, ಅದು ಬೇರೆ ವಿಚಾರ. ಅದು ಕಾನೂನು ಪ್ರಕ್ರಿಯೆ. ಆಸ್ ಎ ವಕೀಲರಾಗಿ ಏನು ಮಾಡ್ಬೇಕು ಅದು ನಾವು ಮಾಡ್ತೇವೆ, ಅದು ಬೇರೆ ವಿಚಾರ. ನಾವೆಲ್ಲ ಹಿಂದೂಗಳು ಒಟ್ಟಾಗಿದ್ದೇವೆ. ಹಿಂದುತ್ವ ಮತ್ತು ರಾಷ್ಟ್ರೀಯತೆ ಭಾವನೆ, ನೀವು ಯಾವುದೇ ಧರ್ಮ, ಯಾವುದೇ ಮತ, ಯಾವುದೇ ಧರ್ಮವನ್ನು ಆಲೋಚನೆ ಮಾಡ್ಕೊಳ್ಳಿ, ಆದ್ರೆ ಆಯ್ಕೆ ಮಾಡ್ಕೊಳ್ಳಿ. ಆದ್ರೆ ರಾಷ್ಟ್ರೀಯತೆ ಅನ್ನೋದು ನಿಮ್ಮಲ್ಲಿ ಇದ್ರೆ ನೀವು ಬನ್ನಿ, ನಮ್ಮ ಜೊತೆಗೆ ಕೂಡಿಕೊಂಡು ಹೋಗ್ತೇವೆ. ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ನಾಯಕರ ಬಗ್ಗೆ ಇಲ್ಲ ಸಲ್ಲದ ಟೀಕೆ ಮಾಡುದಲ್ಲ, ಅದು ತಾಕತ್ತಲ್ಲ. ದಮ್ ಇದ್ರೆ ನಮ್ಮ ಎದುರಲ್ಲಿ ಬಂದು ಮಾಡಬೇಕು. ಶಾರದಾ ಮಾತನೇ ಹಿಂದೂ ಭಾವನೆಗಳಿಗಾದದ್ದು. ಹಾಗಾಗಿ ಭಕ್ತರ ಸಮೂಹದ ಮೇಲೆ, ಭಕ್ತರ ಹೃದಯದ ಮೇಲೆ ಏನಾದ್ರು ಘಾಸಿ ಮಾಡುವಂತ ಕೆಲಸ ಯಾವುದೇ ಕಾಂಗ್ರೆಸ್ ಆಗಲಿ ಯಾವುದೇ ಪಾರ್ಟಿ ಆಗಲಿ ನೀವು ಏನಾದ್ರೂ ಮಾಡಿದ್ರೆ ನಿಮಗೆ ತಕ್ಕ ಶಾಸ್ತಿಯನ್ನು ಆ ಸಂದರ್ಭದಲ್ಲಿ ನಾವು ಮಾಡ್ತೇವೆ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ವಿಶೇಷವಾಗಿ ನವರಾತ್ರಿಯ ಸಂದರ್ಭದಲ್ಲಿ ಉಳ್ಳಾಳದಲ್ಲಿ ನಡೆದಂತಹ ಒಂದು ಅಹಿತಕರ ಘಟನೆಯ ಬಗ್ಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವಿಲ್ಲಿ ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಂಗಳೂರು ಮಂಡಲದ ಭಾಜಪದ ಅಧ್ಯಕ್ಷರಾದಂತಹ ಶ್ರೀ ಜಗದೀಶ್ ಆಳ್ವ ಕೂವತ್ತಬೇಲ್ ಇವರಿದ್ದಾರೆ. ಇವರನ್ನು ಎಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಮಂಡಲದ ಪ್ರಧಾನ ಕಾರ್ಯದರ್ಶಿಯಂತಹ ಮೋಹನ್ ರಾಜ್ KR ಕೂಡ ಇದ್ದಾರೆ. ಅವರನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅಂತೆಯೇ ನಮ್ಮ ರಾಜ್ಯ ಮೀನುಗಾರಿಕಾ ಪ್ರಕೋಷ್ಠದ ಸಹ ಸಂಚಾಲಕರಾದಂತಹ ಯಶವಂತ್ ಅಮೀನ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡ್ತಿದ್ದೇನೆ. ಜಿಲ್ಲೆಯ ಯುವ ಮೋರ್ಚಾದ ಉಪಾಧ್ಯಕ್ಷರಂತಹ ನಿಶಾಂತ್ ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡ್ತೇನೆ. ಅಂತೆಯೇ ಮೊಗೇರು ಸಮಾಜದ ಹಿರಿಯ ಮುಖಂಡರಾದಂತಹ ಬಾಬು ಬಂಗೇರ ಕೂಡ ಇದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡ್ತೇನೆ. ಅದೇ ರೀತಿ ಪತ್ರಿಕಾ ದೃಶ್ಯ ಮಾಧ್ಯಮದ ಮಿತ್ರರೆಲ್ಲರನ್ನ ಸ್ವಾಗತ ಮಾಡ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಮ್ಮ ಮಂಗಳೂರು ಮಂಡಲ ಅಧ್ಯಕ್ಷರಾದಂಥ ಇವರು ಆರಂಭ ಮಾಡಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂದಿರುವಂತಹ ಎಲ್ಲ ಪತ್ರಿಕೋದ್ಯಮದ ಮಿತ್ರರನ್ನು ಸ್ವಾಗತಿಸ್ತಾ, ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾವುದೇ ಹಬ್ಬ ಹರಿದಿನಗಳು ಇರುವ ಸಮಯದಲ್ಲಿ ನಮ್ಮ ಮೊಸರು ಗುಡಿಕೆ ಆಗಿರ್ಬೋದು ಅಥವಾ ಗಣೇಶೋತ್ಸವ ಆಗಿರ್ಬೋದು, ಶಾರದೋತ್ಸವ ಆಗಿರ್ಬೋದು, ಈ ಸಮಯದಲ್ಲಿ ಪೊಲೀಸರು ನಮ್ಮ ಉತ್ಸವಕ್ಕೆ ಅಡ್ಡಿಯನ್ನುಂಟು ಮಾಡುವಂತಹ ದೊಡ್ಡ ಒಂದು ವ್ಯವಸ್ಥೆ ನಡೆಯುತ್ತಾ ಇದೆ. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ವ್ಯವಸ್ಥಿತವಾಗಿ ಶಾರದೋತ್ಸವವನ್ನು ನಾವು ಆಚರಿಸ್ತಾ ಬಂದಿದ್ದೇವೆ. ನಮ್ಮ ಕಮಿಷನರೇಟ್ ವ್ಯಾಪ್ತಿಯ ಮಂಗಳೂರಿನ ಹೃದಯ ಭಾಗದಲ್ಲಿ ಕುದ್ರೋಳಿಯ ಶಾರದೋತ್ಸವವು ಯಾವುದೇ ಅಡೆತಡೆ ಇಲ್ಲದೆ ಬೆಳಗ್ಗಿನವರೆಗೆ ನಿರ್ವಿಘ್ನವಾಗಿ ಯಾವುದೇ ಒಂದು ಅಹಿತಕರ ಘಟನೆ ಇಲ್ಲದೆ ಲಕ್ಷಾಂತರ ಜನಗಳು ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಆದರೆ ಪೊಲೀಸರಾಗಲಿ ಯಾರೇ ಆಗಲಿ ಯಾವುದೇ ಒಂದು ರೀತಿಯ ಕಿರುಕುಳವನ್ನು ನೀಡದೆ ವ್ಯವಸ್ಥಿತವಾಗಿ ಕೂಡ ಆ ಮಂಗಳೂರಿನ ಹೃದಯ ಭಾಗದಲ್ಲಿ ನಮ್ಮ ದಸರಾ ಮೆರವಣಿಗೆ ನಡೆದಿದೆ. ಆದರೆ ನಮ್ಮ ಈ ಉಳ್ಳಾಲ ಭಾಗದ ಶಾರದೋತ್ಸವ ಸಮಿತಿಯವರು ಒಂದು ವ್ಯವಸ್ಥಿತವಾಗಿ ನಡೆಸುವಂತಹ ಒಂದು ಉತ್ಸವದಲ್ಲಿ ನಮ್ಮ ಪೊಲೀಸರು ತಮ್ಮ ದರ್ಪವನ್ನು ಮೆರೆದು ಇಡೀ ಶಾರದೋತ್ಸವವೇ ನಮ್ಮ ಇಡೀ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕೆ ತರುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳಿಂದ ನಡೆದಿದೆ. ಮೆರವಣಿಗೆಯು ಶಾಂತಯುತವಾಗಿ ಪೊಲೀಸ್ ಠಾಣಾ ಎದುರಲ್ಲಿ ಸಾಗುವಂಥ ಸಮಯದಲ್ಲಿ
ಕೆಲವರು ಪೊಲೀಸ್ ಅಧಿಕಾರಿಗಳು ತಮ್ಮ ದರ್ಪವನ್ನು ಮೆರೆದು ನಮ್ಮ ಕಾರ್ಯಕರ್ತರಿಗೆ ಹಾಗೂ ನಮ್ಮ ಒಂದು ಮೆರವಣಿಗೆಯ ವ್ಯವಸ್ಥೆಯಲ್ಲಿ ತಾಸೆ ಅಂತ ಇದೆ, ನಮ್ಮ ಪವಿತ್ರವಾದ ತಾಸೆ, ಅದು ದೇವರಿಗೆ ಅತ್ಯಂತ ಪ್ರಿಯವಾದ ಆ ಒಂದು ವಾದ್ಯ ಆಗಿರುತ್ತದೆ. ಅದರ ಕೋಲನ್ನು ಎಳೆದುಕೊಂಡು ವಿಕೃತಿಯನ್ನು ಪೊಲೀಸರು ಮೆರೆದಿದ್ದಾರೆ. ಅದರಿಂದಾಗಿ ಅಲ್ಲಿ ಕೆಲವು ಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು. ಕ್ರಮೇಣ ನಮ್ಮ ಹುಡುಗರನ್ನು ಬಂಧಿಸಿ ಠಾಣೆಗೆ ಎಳೆದೊಯ್ದಂಥ ಸಮಯದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸತೀಶ್ ಕುಂಪಾಲ, ಯಶವಂತನ್ನ ಇವರೆಲ್ಲ ಹೋಗಿ ಪೊಲೀಸರಿಗೆ ಮನವರಿಕೆ ಮಾಡಿ ಬೆಳಗ್ಗಿನವರೆಗೆ ಶಾರದೆಯನ್ನು ಅಲ್ಲೇ ನಿಲ್ಲಿಸಿ ಆ ನಂತರ ನಮ್ಮ ಕಾರ್ಯಕರ್ತರನ್ನು ಬಿಡಿಸಿಕೊಂಡು ಹೋದ ಮೇಲೆ ಆ ಮೆರವಣಿಗೆ ಸಾಗುವಂಥ ಕೆಲಸ ಆಯಿತು. ಆದರೆ ನಮ್ಮ ಶಾಸಕರು ಅದಕ್ಕೆ ಯಾವುದೇ ಬೆಳಗ್ಗಿನವರೆಗೆ ಶಾರದೆ ನಿಂತರೂ ಕೂಡ ಅದರ ಬಗ್ಗೆ ಯಾವುದೇ ಗಮನವನ್ನು ಹರಿಸಲಿಲ್ಲ. ಆದರೆ ಇವತ್ತು ಜನಗಳು ಹೇಳ್ತಾರೆ ಪಕ್ಷದವರು ಏನು ಮಾಡಲಿಲ್ಲ ಅಂತ. ಆದರೆ ನಮ್ಮ ಮುಖಂಡರಾದ ಯಶವಂತನ್ನ ಇದ್ದರು, ಸತೀಶ್ ಗುಂಪಲವರು ಇದ್ದರು, ಎಲ್ಲರೂ ಹೋಗಿ ಆ ಸ್ಟೇಷನಲ್ಲಿ ಅವರಿಗೆ ಮನವರಿಕೆ ಮಾಡಿ ಆ ಶಾರದೆಯನ್ನು ನಿರ್ವಿಘ್ನವಾಗಿ ಒಂದು ವಿಸರ್ಜನೆ ಮಾಡುವಂಥ ಕೆಲಸ ಕಾರ್ಯ ನಡೆಯಿತು. ಕೆಲವೇ ಪೊಲೀಸ್ ಅಧಿಕಾರಿಗಳಿಂದ, ಒಂದು ಬೆರಳೆಣಿಕೆ 2-3 ಮಂದಿ ಪೊಲೀಸ್ ಅಧಿಕಾರಿಗಳಿಂದ ಈ ರೀತಿಯ ಘಟನೆ ನಮ್ಮ ಉಳ್ಳಾಲ ಭಾಗದಲ್ಲಿ ಮರುಕಳಿಸ್ತಾ ಇದೆ. ನಮ್ಮ ಮೊಸರುಗುಡಿಕೆ ಸಂದರ್ಭದಲ್ಲೂ ಕೂಡ ಅದೇ ಆಫೀಸರ್ಗಳ ಹೆಸರು ಕೇಳ್ತಾ ಇದೆ, ಈಗ ಕೂಡ ಅದೇ ಆಫೀಸರ್ಗಳ ಕೆಲಸ ಕೇಳ್ತಾ ಇದೆ. ಇದು ಅವರ ಉದ್ದೇಶ ಏನು ಅಂತ ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಹಿಂದೂ ಸಮಾಜದ ವಿರುದ್ಧ ದಬ್ಬಾಳಿಕೆ ಮಾಡ್ತಾ ಇದ್ದಾರಾ ಅಥವಾ ನಮ್ಮ ಒಳ್ಳೆಯ ಕಮಿಷನರ್ ಅವರಿಗೆ ಕೆಟ್ಟ ಹೆಸರು ತರುವಂತಹ ಕೆಲಸವನ್ನು ಈ ಮೂಲಕ ಅವರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನಿಸಿಕೆ ನಮ್ಮ ಮನಸ್ಸಿಗೆ ಬಂದಿದೆ. ಆದ್ದರಿಂದ ಅಲ್ಲಿ ಈಗಾಗಲೇ ಒಂದು 30 ಮಂದಿಯ ವಿರುದ್ಧ ಕೇಸನ್ನು ಕೂಡ ದಾಖಲಿಸಿದ್ದಾರೆ. ಅದೇ ರೀತಿ ಇತರರು ಅಂತ ಇನ್ನೂ ಕೂಡ ಹಲವು FIR ಅಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ನಾವು ಈ ಮೂಲಕ ಆಗ್ರಹಿಸುವುದೇನೆಂದರೆ, ಯಾರ ಮೇಲೆ ಕೇಸನ್ನು ಹಾಕಿದ್ದಾರೆ ಆ ಕೇಸನ್ನು ಹಿಂದೆ ತೆಗೆದುಕೊಂಡು ಇನ್ನು ಮುಂದೆ ಅಂಥ ಅಧಿಕಾರಿಗಳನ್ನು ಈ ಸ್ಟೇಷನ್ನಿಂದ ಬೇರೆ ಕಡೆಗೆ ವರ್ಗಾಯಿಸಬೇಕು. ಜನರೊಂದಿಗೆ ಸೌಮ್ಯ ರೀತಿಯಲ್ಲಿ ವರ್ತಿಸುವಂಥ ಅಧಿಕಾರಿಗಳನ್ನು ನಮ್ಮ ಉಳ್ಳಾಲ ಕ್ಷೇತ್ರಕ್ಕೆ ನೀಡಬೇಕೆಂದು ನಾವು ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಇದೇ ರೀತಿ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ನಡೆದರೆ ಮುಂದಿನ ದಿನಗಳಲ್ಲಿ ನಾವು ಅತ್ಯಂತ ದೊಡ್ಡ ಹೋರಾಟವನ್ನು ಮಾಡಬೇಕನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಆದ್ದರಿಂದ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಯಾವ ಅಧಿಕಾರಿಗಳು ಈ ಉತ್ಸವದ ಸಂದರ್ಭದಲ್ಲಿ ತಪ್ಪನ್ನು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈ ತೆಗೆದುಕೊಳ್ಳಬೇಕೆಂದು ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೇವೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನೀವು ಗೊತ್ತಿರಬಹುದು, ಈ ಕಾಂಗ್ರೆಸ್ನ ಹಿಂದೂ ವಿರುದ್ಧ ನೀತಿಯ ಒಂದು ಮುಂದುವರಿದ ಭಾಗ ಅಂತಂದೇಳಿ ಕಳೆದ ಕೃಷ್ಣ ಜನ್ಮಾಷ್ಟಮಿ ನಂತರ ಗಣೇಶೋತ್ಸವ ಹಾಗೆ ನವರಾತ್ರಿ ಉತ್ಸವಗಳು ನಡೆಸಬೇಕಾದ್ರೆ ನಮ್ಮ ಜಿಲ್ಲಾಡಳಿತ ಕೆಲವೊಂದು ಷರತ್ತುಗಳನ್ನು ಕೊಟ್ಟು ನಮಗೆ ಪರ್ಮಿಷನ್ ಕೊಡುವಂಥ ಕೆಲಸಗಳನ್ನು ಮಾಡಿದರು. ಆದರೆ ಎಲ್ಲ ಹಿಂದೂ ಬಾಂಧವರು ಕಾನೂನಿನ ಮೇಲೆ ಗೌರವ ಇಟ್ಟು ಎಲ್ಲ ನಿಯಮಗಳ ಪರವಾಗಿ ನಿಂತು ಶಾಂತಿಯುತವಾಗಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಗಣೇಶೋತ್ಸವವಾಗಿ ಈ ನಮ್ಮ ಶಾರದೋತ್ಸವವಾಗಲಿ ಅವನನ್ನು ನಡೆಸಿಕೊಂಡು ಬಂದರು. ಆದರೆ ಬಹಳ ಇತಿಹಾಸಪೂರ್ವಕವಾದಂಥ ಉಳ್ಳಾಲ ಶಾರದೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಬರುವ ಆಡಳಿತದ ಒಳಗಡೆ ಬರುವ ವ್ಯಾಪ್ತಿಗೆ ಬರತಕ್ಕಂಥ ಪೊಲೀಸ್ ಇಲಾಖೆ 1 ಗಂಟೆಯ ತನಕ ಒಳ್ಳೆಯ ರೀತಿಯಲ್ಲಿ ಸಾಗಿದಂಥ ಮೆರವಣಿಗೆಯ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಂದು ಯಾರ ಒತ್ತಡದಲ್ಲಿ ಈ ಕೆಲಸ ಪೊಲೀಸರು ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ, ಬಟ್ ಕಾಣದ ಕೈಗಳ ಒತ್ತಡದಿಂದ ಪೊಲೀಸರು ಈ ಕೆಲಸ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಬಂದು ತಾಸೆಯ ಕೋಲನ್ನು ಎಳೆದು ಅಲ್ಲಿ ಒಂದು ಪ್ರಕ್ಷುಬ್ಧ ಪರಿಸ್ಥಿತಿಯನ್ನು ಉದ್ಭವ ಮಾಡಿದವರು ಪೊಲೀಸ್ ಇಲಾಖೆ. ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಹಿಂದೂಗಳಿಗೂ ಪೊಲೀಸ್ ಅಧಿಕಾರಿಗಳ ನಡುವೆ ಮಾತುಕತೆ ಆದದ್ದು ನಿಜ. ಈ ಸಂದರ್ಭದಲ್ಲಿ ಅಲ್ಲಿ ಸೇರಿದಂತಹ ಸಮಸ್ತ ಹಿಂದೂ ಬಾಂಧವಗಳಿರ್ತಕ್ಕ 3 ಹಿಂದೂ ಯುವಕರುಗಳನ್ನು ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಬಂಧಿಸಿ ಠಾಣೆಗೆ ತರುವಂತಹ ಸಂದರ್ಭದಲ್ಲಿ
ಅದೇ ಶೀಘ್ರವಾಗಿ ಈ ವಿಷಯ ತಿಳಿದುಕೊಂಡಂತ ನಮ್ಮ ಜಿಲ್ಲಾಧ್ಯಕ್ಷರು ನಾಯಕರಾದಂಥ ಸತೀಶ್ ಕುಪ್ಪಲ್ ಆಗಿ ಇತರ ಬಿಜೆಪಿ ನಾಯಕರು ಹಾಗೆ ಮಗವೀರ ಸಮಾಜದ ಅಧ್ಯಕ್ಷರು ಆಗಿರತಕ್ಕಂಥ ಯಶವಂತ ಅಮೀನ್ ಇಂತೆಲ್ಲ ಎಲ್ಲರೂ ಬಂದು ಠಾಣೆಗೆ ಬಂದು ಕೂರುವಂತ ಕೆಲಸವನ್ನು 2:30 ಗಂಟೆಗೆ ಮಾಡಿದರು. ಬೆಳಿಗ್ಗೆ 2:30 ಗಂಟೆಯಿಂದ 6 ಗಂಟೆ ತನಕ ಪೊಲೀಸ್ ಇಲಾಖೆಯ ಪೊಲೀಸ್ ಅಧಿಕಾರಿಗಳ ನಡುವೆ ಮಾತುಕತೆ ಮಾಡದಿದ್ದರೂ ಬಂಧಿಸಿದಂತ 3 ಆರೋಪಿಗಳನ್ನು ಅಲ್ಲಿ ಬಿಡುಗಡೆ ಮಾಡಲಿಕ್ಕೆ ಒಪ್ಪದ ಕಾರಣ ನಮ್ಮ ಶಾರದಾ ಮಾತೆಯನ್ನು ರಸ್ತೆಯಲ್ಲಿ ನಿಲ್ಲಿಸುವಂತ ಕೆಲಸಗಳೆಲ್ಲ ಆಯಿತು. ಇದು ಆಕ್ಚುಲಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ರೀತಿಯಲ್ಲಿ ಪೊಲೀಸ್ ಇಲಾಖೆ ವರ್ತನೆ ಮಾಡಿತ್ತು. ಕೊನೆಗೆ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ಇತರ ನಾಯಕರ ಒತ್ತಡಕ್ಕೆ ಮಣಿದು ಅದೇ ಬಂಧಿಸಿಕೊಂಡಂತ ಇಬ್ಬರನ್ನು ಯುವಕರನ್ನು ಬಿಡುತ್ತಾರೆ. ನಂತರ ಶಾರದೋತ್ಸವದ ಉತ್ಸವ ಮುಂದುವರೆದು 8 ಗಂಟೆಯೊಳಗೆ ಅಲ್ಲಿ ಶಾರದೋತ್ಸವದ ಒಂದು ಅಂತಿಮ ಕೆಲಸಗಳನ್ನು ಆಗುತ್ತೆ. ಆದರೆ ವಿಸರ್ಜನೆ ಕೆಲಸವನ್ನು ಮಾಡ್ತಾರೆ. ಆದರೆ ಒಂದು ಈ ಸಂದರ್ಭದಲ್ಲಿ ಇಂಥ ಘಟನೆ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಿಂದ ತಿಳಿಕೊಂಡು ಎಲ್ಲ ನಾಯಕರು ಹಿಂದೂ ಜನರ ಪರವಾಗಿ ನಿಂತು ಈ ಒಂದು ಕಷ್ಟಗಳ ಸ್ಪಂದನೆ ಕೊಡುವಂತ ಕೆಲಸವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಮಾಡಿದ್ದಾರೆ. ನಿಜವಾಗಿ ಈ ವಿಚಾರದಲ್ಲಿ ನಾನು ಬೆಂಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಸಮಿತಿಯ ಪರವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಹಾಗೆ ಇತರ ಎಲ್ಲ ಬಿಜೆಪಿ ನಾಯಕರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಿಜವಾಗಿ ಶ್ಲಾಘನೀಯ ಕೆಲಸವನ್ನು ನೀವು ಮಾಡಿದ್ದೀರಿ. ಆದರೂ ಕೂಡ ಇವತ್ತಿನ ತನಕ ನಿಮ್ಗೆ ಗೊತ್ತಿರ್ಬೋದು, ಕಾಂಗ್ರೆಸ್ಸಿನ ಒಬ್ಬ ನಾಯಕರಾಗಲಿ ಈ ಬಗ್ಗೆ ಮಾತಾಡಲಿಲ್ಲ. ಅದರ ಅರ್ಥ ನೀವು ನಿಮ್ಮ ವರ್ತನೆ ಹಿಂದೂ ವಿರೋಧಿ ವರ್ತನೆ ಅನ್ನೋದಕ್ಕೆ 2 ಮಾತಿಲ್ಲ. ಎಷ್ಟೋ ಜನ ಸೋಕಾಲ್ಡ್ ಕಾಂಗ್ರೆಸ್ ನಾಯಕರು ಇಲ್ಲಿ ಇದ್ದಾರೆ. ಸುಹಾಸ್ ಶೆಟ್ಟಿ ಮರ್ಡರ್ ಆದ ಸಂದರ್ಭದಲ್ಲಿ ಆರೋಪಿ ಪರವಾಗಿ ನಿಂತು ನಮ್ಮ MLA ಅವರು ಮಾತಾಡ್ತಾರೆ. ಈ ಸೋಕಾಲ್ಡ್ ನಮ್ಮ ಈಗಿನ ಗೌರವಾನ್ವಿತ ಸ್ಪೀಕರ್ ಅವರು ಮಾತಾಡ್ತಾರೆ. ಶಾರದೋತ್ಸವ ಸಮಿತಿಯ ಒಂದು ಮೆರವಣಿಗೆಯಲ್ಲಿ ಶಾರದಾ ಮಾತೆಯ ವಿಗ್ರಹವನ್ನು ರಸ್ತೆಯಲ್ಲಿದ್ದು ಪ್ರತಿಭಟನೆ ಆಗುವ ಸಂದರ್ಭದಲ್ಲಿ ಸ್ಪಂದನೆ ಕೊಡುವ ಕೆಲಸ ಮಾಡುವುದಿಲ್ಲ. ಈ ಬಗ್ಗೆ ಇವತ್ತಿನ ತನಕ ಮೌನವಾಗಿರ್ತಾರೆ. ಅದರ ಅರ್ಥ ಏನಂದ್ರೆ ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ನೀತಿ, ಇದರಿಂದಾಗಿ ಅವರು ಮೌನವಾಗಿದ್ದಾರೆ. ನಾನು ಆ ನಂತರ ಈ ಘಟನೆ ಆದ ನಂತರ ಕೆಲವೊಂದು ಸಾಮಾಜಿಕ ಜಾಲತಾಣದ ವಿಶ್ಲೇಷಣೆ ಮಾಡಿ ನೋಡಿಕೊಂಡಾಗ ಒಬ್ಬ ಸೋಕಾಲ್ಡ್ ಉಲ್ಲಾಸ ಯಾವ ಪುಡಾರಿ ಹೇಳ್ತಾನೆ, ಇಷ್ಟೆಲ್ಲ ಒಂದು ಗೊಂದಲಗಳಾದರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಸ್ಪಂದನೆ ಕೊಡ್ಲಿಲ್ಲ ಅಂತ ಮಾತನ್ನು ಹೇಳ್ತಾನೆ. ನಾನು ಕೇಳ್ತಾ ಇದ್ದೇನೆ, ಒಬ್ಬ ಕಾಂಗ್ರೆಸ್ಸಿನವರ ನಿಮಗೆ ಹಾಗಾದ್ರೆ ಏನು ಜವಾಬ್ದಾರಿ ಇಲ್ವಾ? ಕಾಂಗ್ರೆಸ್ನವರಿಗೆ ಆಗಿ ಹಿಂದೂ ಪರ ಒಂದು ಇಂತಹ ಸಮಸ್ಯೆ ಆದಾಗ ಯಾಕೆ ನೀವು ಬಂದು ಪೊಲೀಸ್ ಸ್ಟೇಷನ್ಗೆ ಬಂದು ಇದರ ಬಗ್ಗೆ ಅದನ್ನು ಇತ್ಯರ್ಥ ಮಾಡ್ಲಿಕ್ಕೆ ಬರಲಿಲ್ಲ? ಹಾಗಾದ್ರೆ ನೀವು ಹಿಂದೂ ವಿರೋಧಿ ಅನ್ನೋದನ್ನು ಒಪ್ಪಿಕೊಂಡಾಗಿದ್ದಾಗೆ. ನಾನು ಕೇಳ್ತಾ ಇದ್ದೀನಿ, ಯುಟಿ ಖಾದರ್ ಅವರೇ, ಬಾಕಿ ಎಲ್ಲ ವಿಷಯಗಳಲ್ಲಿ ಮಾತಾಡ್ತೀರಲ್ಲ, ಈ ವಿಚಾರದಲ್ಲಿ ಯಾಕೆ ಮಾತಾಡುದಿಲ್ಲ ತಾವು? ಈ ವಿಚಾರದಲ್ಲಿ ಆಯ್ತು ಮೌನ ಯಾಕೆ? ನೀವು ಯಾವುದೇ ಪಾರ್ಟಿಯ ಒಂದು ನಾಯಕರಲ್ಲ. ಈಗ ಸ್ಪೀಕರ್, ಇವತ್ತು ಸಮಸ್ತ ಹಿಂದೂಗಳಿಗೆ ಅನ್ಯಾಯ ಆಗಿದೆ. ಉಳ್ಳಾಲದಲ್ಲಿ ಶಾರದೋತ್ಸವ ಸಮಿತಿಯ ಮೆರವಣಿಗೆಯಲ್ಲಿ ಅನ್ಯಾಯ ಆಗಿದೆ. ಈ ಅನ್ಯಾಯದ ಸಂದರ್ಭದಲ್ಲಿ ತಾವು ಮಾತಾಡ್ಬೇಕಿತ್ತಲ್ಲ. ಇವತ್ತಿನ ಬೇಕಾ ಮಾತಾಡುದಿಲ್ಲ ಅಂದ್ರೆ ನೀವು ಇದರ ಹಿಂದಿನ ಕಾರಣದ ಕೈಗಳ ಅರ್ಥ ನಾನು ಹೇಳ್ತಾ ಇದ್ದೀನಿ. ಪೊಲೀಸ್ ಇಲಾಖೆಗೆ ಒತ್ತಡ ಹೇರುವವರು ಯಾರು? ಪೊಲೀಸ್ ಇಲಾಖೆಗೆ ಒತ್ತಡ ಹೇರುವವರು ಯಾರು ಅಂತ ಹೇಳ್ಬೇಕು ನಮಗೆ. ಇವತ್ತು ರಾಜ್ಯ ಸರ್ಕಾರದ ಕಾಂಗ್ರೆಸ್ ತಾನೇ. ಈ ಕಾಂಗ್ರೆಸ್ನ ಪುಡಾರಿಗಳಲ್ಲಿ ನಾನು ಕೇಳ್ತಾ ಇದ್ದೇನೆ, ನಿಮಗೆ ಇವತ್ತು ಹಿಂದೂ ಸಾಮಾಜಿಕ ಸಮಸ್ತ ಜನರಿಗೆ ತೊಂದರೆ ಆದ ಸಂದರ್ಭದಲ್ಲಿ ಸ್ಪಂದನೆ ಕೊಡುವ ಕೆಲಸ ನೀವು ಮಾಡದೆ ಭಾರತೀಯ ಜನತಾ ಪಾರ್ಟಿಯ ನಾಯಕರ ಬಗ್ಗೆ ಟೀಕೆ ಮಾಡುವಂತ ಹಕ್ಕು ನಿಮಗಿಲ್ಲ. ಒಂದು ಗೊತ್ತಿರಬಹುದು, ಫೇಸ್ಬುಕ್ ಅಲ್ಲಿ ಆಯಿಷಾ ಮೊಹಮ್ಮದ್ ಒಂದು ಜಾಲತಾಣದಲ್ಲಿ ಫೇಕ್ ಐಡಿಯಾ, ಅದು ನಮ್ಗೆ ಗೊತ್ತಿಲ್ಲ, ಅದರ ಫೇಕ್ ಐಡಿಯಾ ನಿಜ ಐಡಿಯಾನ ಯಾವುದು ಗೊತ್ತಿಲ್ಲ, ಆ ಒಂದು ಶೀರ್ಷಿಕೆಯಲ್ಲಿ ಹಾಕಿದ್ದಾರೆ, ಈಗಿನ ಸರ್ಕಾರ ಮುಸಲ್ಮಾನರ ಸರ್ಕಾರ, ಹಿಂದೂಗಳಿಗೆ ಏನು ಮಾಡಕ್ಕಾಗಲ್ಲ, ಹಿಂದೂಗಳು ಪೊಲೀಸರಿಗೆ ಎದುರಿ ಓಡ್ತಾ ಇದ್ದಾರೆ, ನಾಚಿಕೆ ಆಗಬೇಕು, ಹಿಂದೂಗಳ ಪರ ಭಾವನೆಗೆ ಧಕ್ಕೆ ಬರುವಂತ ರೀತಿಯಲ್ಲಿ ಒಂದು ಪೋಸ್ಟ್ ಹಾಕುವಾಗ ಎಲ್ಲಿ ಹೋಗಿದೆ ಪೊಲೀಸ್ ಇಲಾಖೆಯವರು? ಒಂದು ಹಿಂದೂ ಯುವ ನಾಯಕ ಏನಾದ್ರೂ ಒಂದು ಅವನ ಧರ್ಮದ ಭಾಗ ಹಾಕಿದ್ರೆ ಸೂಮೋಟು ಕೇಸ್ ಮಾಡ್ತೀರಾ? ಎಲ್ಲಿದ್ದೀರಿ? ಮಾಡ್ಬೋದಲ್ಲ ಸೂಮೋಟು ಕೇಸ್. ಈಗ ಮಾನವಾಟಿಗೆ ಆಗುದಿಲ್ವಾ? ಮೊನ್ನೆ ಸಣ್ಣ ಘಟನೆ ನಡೆದದ್ದು, ಏನು ಮಾತುಕತೆ ಮಾತ್ರ ನಡೆದದ್ದು ಅಲ್ಲಿ. ಆದರೆ ಮರು ದಿವಸ ಒಂದು ಕಡಿಮೆ ಪಕ್ಷ 30
ನಾಯಕರ ಹೆಸರನ್ನು 30 ಕಾರ್ಯಕರ್ತರ ಹೆಸರನ್ನು ಹಾಕಿ ಉಳಿದ 150 ಮಂದಿ ಇತರರು 150 ಮಂದಿ ಎಂದು ಷಡ್ಯಂತ್ರ ಮಾಡುವಂತ ಕೇಸನ್ನು ದಾಖಲಿಕೆ ಮಾಡ್ಲಿಕ್ಕೆ ಆಗ್ತದೆ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸಾರದೋಷದ ಬಗ್ಗೆ ಬಿಜೆಪಿ ನಾಯಕರ ವಿರುದ್ಧ ಬರೆಯುವಾಗ, ಒಂದು ಹಿಂದೂ ಸಮಾಜದ ಬಗ್ಗೆ ಬರೆಯುವಾಗ ನಿಮಗೆ ಸುಮೋಟು ಕೇಸ್ ಮಾಡ್ಲಿಕ್ಕೆ ಬರುವುದಿಲ್ವಾ? ಅದಕ್ಕೆ ನಾನು ಕೇಳ್ತಾ ಇದ್ದೇನೆ, ಒಂದು ವಾರದೊಳಗೆ ನಮ್ಮ ಹಿಂದೂ ಬಾಂಧವರ ಎಷ್ಟು ಜನರ ಕೇಸ್ ಹಾಕಿದಿರಿ, ಕೂಡಲೇ ಹಿಂದಕ್ಕೆ ತೆಗೆಯಬೇಕು. ಇಲ್ಲದಿದ್ದರೆ ಭಾರತೀಯ ಜನತಾ ಪಾರ್ಟಿ ಸಮಸ್ತ ಹಿಂದೂಗಳ ಪರವಾಗಿ ನಿಂತು ಮುಂದಿನ ಹೋರಾಟವನ್ನು ನಾವು ಪ್ರಾರಂಭ ಮಾಡಲಿಕ್ಕೆ ಇಚ್ಛೆ ಪಡುತ್ತೇವೆ ಎಂಬುದನ್ನು ನಮ್ಮ ಅಧ್ಯಕ್ಷರ ಸಮಕ್ಷಮದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ಶಾಂತಿ ನೆಮ್ಮದಿ ಜನರ ಸಮಸ್ಯೆಗೆ ಸ್ಪಂದನೆ ಕೊಡಬೇಕಂತ ಪೊಲೀಸ್ ಇಲಾಖೆ ಅಲ್ಲಿ ಶಬ್ದದ್ರ ಒಂದು ಅಶಾಂತಿಯ ವಾತಾವರಣ ಸೃಷ್ಟಿ ಮಾಡಿ ಇಡೀ ಸಮಾಜಕ್ಕೆ ಒಂದು ಭೀತಿ ಮೂಡುವಂತಹ, ಹಿಂದೂ ಸಮಾಜಕ್ಕೆ ಭೀತಿ ಮೂಡುವಂತಹ ಕಾರ್ಯಕ್ರಮಗಳನ್ನು ಕೆಲಸ ಮಾಡ್ತಾ ಇದೆ. ಇದೇ ರೀತಿಯಾದರೆ ಮುಂದಿನ ದಿನಗಳಲ್ಲಿ ಇದೇ ಸರ್ಕಾರದಿಂದಾಗಿ ಹಿಂದೂ ಸಮಾಜದ ಯಾವುದೇ ಕಾರ್ಯಕ್ರಮ, ಹಿಂದೂಗಳ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅಡ್ಡಿ ಮಾಡುವಂತ ಕೆಲಸಗಳನ್ನು ಮುಂದೆ ಕೂಡ ಮಾಡ್ತಾರೆ. ಗೊತ್ತಿರಲಿ, ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಇವತ್ತು ಕಾಂಗ್ರೆಸ್ ಸೋಕಾಲ್ಡ್ ತುಂಬಾ ಹಿಂದೂ ನಾಯಕರಿದ್ದಾರೆ. ಇವತ್ತು ಯುಟಿ ಖಾದರ್ಗೆ ಏನೋ ತೊಂದರೆ ಆದ್ರೆ ಮಾತಾಡ್ಲಿಕ್ಕೆ ತುಂಬಾ ಹಿಂದೂ ನಾಯಕರಿದ್ದಾರೆ. ಆದ್ರೆ ಇವತ್ತು ಶಾರದೋತ್ಸವದ ಈ ಒಂದು ಘರ್ಷಣೆ ಆದ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಯಾರೂ ಇಲ್ಲ. ಹಿಂದೂಗಳಾದ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಹಿಂದೂ ನಾಯಕರು ಯಾರು ಮಾತಾಡುದಿಲ್ಲ. ಯಾಕೆ ನಿಮ್ಮ ಮೌನ? ಯಾಕೆ ಮೌನವನ್ನು ವಹಿಸಿದ್ರಿ? ಮತ್ತೊಂದು ಸಮಾಜನ ಓಲೈಸಲಿಕ್ಕೆ ಹೋಗಿ ಮತ್ತೊಂದು ಮತವನ್ನು ಓಲೈಸಲಿಕ್ಕೋಸ್ಕರ ಹಿಂದೂ ಸಮಾಜಕ್ಕೆ ಏನು ತೊಂದರೆ ಆದರೂ ಮಾತಾಡೋದಂತ ಕಾಂಗ್ರೆಸ್ಗೆ ಇನ್ನು ಮುಂದೆ ಕಾಂಗ್ರೆಸ್ ಓಟು ಕೇಳುವ ನೈತಿಕತೆ ಇಲ್ಲ. ಇವತ್ತು ಸ್ಪಂದನೆ ಮಾಡಬೇಕಿತ್ತು, ಮಾಡಲಿಲ್ಲ. ಅದಕ್ಕೋಸ್ಕರ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಮುಂದೆ ಇದೇ ರೀತಿಯ ಘಟನೆ ಮುಂದುವರಿದರೆ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂರೋಲ್ಲ. ಇದಕ್ಕೆ ನಾವು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತೇನೆ, ಈ ನಾಡಿನ ಸಮಸ್ತ ಹಿಂದೂಗಳ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ನಿಲ್ಲುತ್ತೆ. ನಿಮಗೆ ಯಾರು ಹಿಂದೂ ಸಮಾಜ ಭೀತಿ ಮಾಡುವಂತ ಕೆಲಸ ಮಾಡಬೇಡಿ. ಯಾವುದೇ ಇವತ್ತು ಕೂಡ ನಾನು ಹೇಳ್ತಾ ಇದ್ದೇನೆ, ಸಮಸ್ತ ಹಿಂದೂ ಸಮಾಜ ಒಂದು ಕಾನೂನಿಗೆ ಗೌರವ ಕೊಡೋ ಕೆಲಸವನ್ನು ಹಿಂದಿನಿಂದ ಮಾಡಿಕೊಂಡು ಬಂದಿದೆ, ಮುಂದೆ ಕೂಡ ಕಾನೂನಿಗೆ ಗೌರವ ಕೊಡೋ ಕೆಲಸವನ್ನು ನಾವು ಮಾಡ್ತೇವೆ. ಅದಕ್ಕೋಸ್ಕರ ನಾವು ಕಾನೂನನ್ನು ಕೈಗೆಲ್ಲುವಂತ ಕೆಲಸವನ್ನು ಅವತ್ತು ಮಾಡಲಿಲ್ಲ. ಪೊಲೀಸ್ ಇಲಾಖೆಯ ದರ್ಪಕ್ಕೆ ಅದಕ್ಕೆ ಮಾತಾಡೋದಕ್ಕೆ ತಂದು ಅದಕ್ಕೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳುವಂತ ಕೆಲಸವನ್ನು ನಿಮಗೆ ಮಾಡ್ತಾ ಇದ್ದೇನೆ. ನಾವು ಇವತ್ತು ಯಾವುದೇ ಆಚರಣೆ ಮಾಡುವಾಗ ಯಾವುದೇ ಧರ್ಮದವರಿಗೆ ತೊಂದರೆ ಆಗುವ ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ಇಡೀ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ, ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾಡಿದ್ದೇವೆ. ಇದಕ್ಕೆ ಸಹಕಾರ ಭಾರತೀಯ ಜನತಾ ಪಾರ್ಟಿ ಎಲ್ಲ ಹಿಂದೂ ಸಮಾಜದ ಜನರಿಗೆ ಕೊಟ್ಟಿದ್ದೇವೆ. ಆದ್ರೆ ಈ ಮೊನ್ನೆ ಕೂಡ ಆದದ್ದು ಯಾವುದೇ ಧರ್ಮಕ್ಕೆ, ಯಾವುದೇ ಜಾತಿಗೆ, ಯಾವುದೇ ಇದಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಶಾರದೋತ್ಸವ, ನಿಜವಾಗಿ ಶಾರದೋತ್ಸವ ಸಮಿತಿಯ ಹಿರಿಯ ನಾಯಕರು ಕೂಡ ಮೊನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಕಾನೂನುಬದ್ಧವಾಗಿ ಈ ಶೋಭಾಯಾತ್ರೆಯನ್ನು ಮಾಡಿದ್ದೇವೆ. ಕೆಲವೊಮ್ಮೆ ಅಹಿತಕರ ನಡೆದ ಚಿಕ್ಕ ಪುಟ್ಟ ಘರ್ಷಣೆಗಳಾಗುವ, ಮಾತುಕತೆ ಆಗುವುದು ಇದು ಸಾಮಾನ್ಯ. ಆದ್ರೆ ಅದನ್ನು ದೊಡ್ಡ ರೀತಿಯಲ್ಲಿ ಕೊಂಡೋಗೋದು ಪೊಲೀಸ್ ಇಲಾಖೆ ಅಂತ ಅನ್ನೋದನ್ನು ನಮ್ಮ ಗಮನಕ್ಕೆ ಬರಬೇಕು. ಆದ್ರೂ ಒಂದು ಜವಾಬ್ದಾರಿತ ಶಾಸಕರಾಗಿ ಈಗ ತಾವು ಸ್ಪೀಕರ್ ಆಗಿದ್ದೀರಾ, ಎಲ್ರಿಗೂ ಒಂದೇ ರೀತಿಯ ನ್ಯಾಯ ಕೊಡುವಂತಹ ಸ್ಥಾನದಲ್ಲಿ ತಾವು ಇದ್ದೀರಾ. ಆದ್ರೆ ಈ ಶಾರದೋತ್ಸವದ ಈ ಘರ್ಷಣೆಗೆ ತಾವು ಯಾಕೆ ಮಾತಾಡಲಿ? ನನಗೆ ಭಾರಿ ಆಶ್ಚರ್ಯ ಆಗ್ತಾ ಇದೆ. ಇದರಲ್ಲಿ ಗೊತ್ತಾಗ್ತಾ ಇದೆ, ನಮ್ಮ ಮಾನ್ಯ ಶಾಸಕರೇ, ತಮ್ಮ ಹಿಂದೂ ವಿರೋಧಿ ನೀತಿ. ತಾವು ತೋರಿಕೆಗೆ ಮಾತ್ರ ಹಿಂದೂಗಳ ಪರವಾಗಿ ಮಾತಾಡ್ತೀರಿ ಹೊರತು ನಿಮ್ಮ ಮನಸ್ಸಲ್ಲಿ ಇದ್ದಿರ್ತಕ್ಕಂಥ ಕೆಲಸ ಏನು ಅಂತ ನಮಗೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಈ ರೀತಿಯ ಒಂದು ವರ್ತನೆಗೆ ನಾನು ಖಂಡನೆಯನ್ನು ವ್ಯಕ್ತಪಡಿಸ್ತೇನೆ. ಅದಕ್ಕೋಸ್ಕರ ಮುಂದೆ ಈ ರೀತಿಯ ಹಿತಕರ ಘಟನೆ ನಡೆಯದಂತೆ ಭಾರತೀಯ ಜನತಾ ಪಾರ್ಟಿ ಸಮಸ್ತ ಹಿಂದೂಗಳ ಪರವಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಪತ್ರಿಕಾ ಮಿತ್ರರೇ, ವೇದಿಕೆಯಲ್ಲಿ ನಮ್ಮ ಜೊತೆಗಿರುವಂತಹ ಮಂಡಲದ ಅಧ್ಯಕ್ಷರೇ, ವಿವಿಧ ಸ್ಥಳದ ಜವಾಬ್ದಾರಿಯನ್ನು ವಹಿಸಿರತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ನಾಯಕರೇ, ಶಾರದೋತ್ಸವ ನಡೆಯುತ್ತಿರುವುದು ಇದು 78ನೇ ವರ್ಷ. ಬಹುಶಃ ಆ ಶಾರದೋತ್ಸವದಲ್ಲಿ ಸುಮಾರು 40-45 ವರ್ಷಗಳ ಪಾಲ್ಗೊಳ್ಳುವಿಕೆ ನನ್ನದಿದೆ. ಇತಿಹಾಸದಲ್ಲಿ ಉಳ್ಳಾಲದ ಶಾರದೋತ್ಸವದಲ್ಲಿ ಇಂಥ ಒಂದು ಪ್ರಕರಣ ನಡೆದಿರಲಿಲ್ಲ. ಬಹುಶಃ ಒಂದು ಈ ರೀತಿಯ ಸಾರ್ವಜನಿಕ ಉತ್ಸವ ನಡೆಯಬೇಕಿದ್ರೆ ಅದರಲ್ಲಿ ಎಲ್ಲ ಥರದ ಜನರು ಇರ್ತಾರೆ, ಎಲ್ಲ ಒಳ್ಳೆಯವರು ಇರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಥರದವರು ಇರ್ತಾರೆ.
ಅವರದ್ದು ಆಕ್ಟಿವಿಟೀಸ್ ಇರ್ತದೆ ಒಂದೊಂದು ರೀತಿ. ಆದರೆ ಅಂಥ ಆಕ್ಟಿವಿಟೀಸ್ಗಳಾಗಿರುವಾಗ ರಕ್ಷಣೆಗೆ ಬಂದಂಥ ಪೊಲೀಸರು ಅದನ್ನು ಅಲ್ಲಿಂದಲ್ಲಿಗೆ ಸರಿ ಮಾಡಿಕೊಂಡು ಹೋಗಬೇಕೇ ಹೊರತು ಅದನ್ನು ಉಲ್ಬಣಾಗುವ ರೀತಿಯಲ್ಲಿ ವರ್ತಿಸಿದ್ದು ಇದು ಖಂಡನೀಯ ಅನ್ನುವಂಥದ್ದು ಒಂದು ವಿಚಾರ. ಒಂದು ಇನ್ಸಿಡೆಂಟನ್ನು ನಾನು ಪ್ರತ್ಯಕ್ಷವಾಗಿ ನೋಡಿದ್ದರಿಂದ ಪತ್ರಿಕೆಯ ಮುಖಾಂತರ ಪೊಲೀಸ್ ಇಲಾಖೆಯ ವರಿಷ್ಠರಿಗೆ ಮತ್ತು ಸಮಾಜಕ್ಕೆ ಬಿತ್ತರಿಸುವ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಒಬ್ಬ ವ್ಯಕ್ತಿಯನ್ನ 5-6 ಪೊಲೀಸ್ ಯೂನಿಫಾರ್ಮಲ್ಲಿದ್ದವರು ಎತ್ತುಕೊಂಡು ಹೋಗ್ಲಿಕ್ಕೆ ಆ ಸಂದರ್ಭದಲ್ಲಿ ಆ ಮಾಬಳ್ಳಿ ಪ್ರಯತ್ನ ಪಡ್ತಾರೆ. ಆತನ ಜೊತೆಗೆ ಇದ್ದವರು ಹೇಳ್ತಿದ್ದಾರೆ, ಅವನ ತಲೆ ಹೊಡೆದೋಗಿದೆ, ಸ್ಟಿಚ್ ಹಾಕಿದ್ದಾರೆ, ಹಣೆಯಲ್ಲಿ ಸ್ಟಿಚ್ ಉಂಟು, ಬಿಟ್ಟು ಬಿಡಿ ಅವನನ್ನು, ಮಾತಾಡಿ ಸರಿ ಮಾಡುವ ಅಂತ ಹೇಳಿ ಒತ್ತಾಯಗಳನ್ನು ಮಾಡಿದಾಗ ಯಾರೂ ಗಮನಕ್ಕೆ ತಗೊಳ್ಳೋದಿಲ್ಲ. ನಾನು ಪ್ರತ್ಯಕ್ಷವಾಗಿ ನೋಡ್ತಿದ್ದೇನೆ, ಅವನ ಹಣೆಯಿಂದ ತಲೆಯ ಭಾಗದವರೆಗೆ 8 ಸ್ಟಿಚ್ಗಳಿರುವಂಥ ಗಾಯ. ಆತನ ಕೂದಲನ್ನು ಹಿಡಿದು ಎಳೆದುಕೊಂಡು ಹೋಗ್ತಾರೆ, ಆ ಸ್ಟಿಚ್ ಓಪನ್ ಆಗ್ತುಂಟು, ಕಣ್ಣು ಬಿಟ್ಟಾಗೆ ಸ್ಟಿಚ್ ಓಪನ್ ಆಗ್ತದೆ. ಇಂಥ ಒಂದು ದುಷ್ಟ ರೀತಿಯ ರಾಕ್ಷಸಿಯ ಪ್ರವೃತ್ತಿ ನಮ್ಮ ಪೊಲೀಸರಿಗೆ ಯಾಕೆ ಬಂತು? ನಾವು ಪೊಲೀಸರನ್ನು ನಮ್ಮ ಪೊಲೀಸರಂತೆ ಯಾಕೆ ಉಲ್ಲೇಖ ಮಾಡ್ತಿದ್ದೇವೆ ಅಂತ ಹೇಳಿದರೆ, ಪ್ರಸ್ತುತ ಪ್ರಜಾಪ್ರಭುತ್ವದಲ್ಲಿ ಪೊಲೀಸರನ್ನು ಇಟ್ಟಿದ್ದೇ ಆರಕ್ಷಕರಾಗಿ, ನಾಗರಿಕರ ರಕ್ಷಣೆಗಾಗಿರುವವರು. ಅಂತ ರಕ್ಷಕರಲ್ಲಿ ಇಂಥ ದುಷ್ಟ ಭಾವನೆ, ರಾಕ್ಷಸಿಯ ಪ್ರವೃತ್ತಿ ಯಾಕೆ ಬಂತು? ಈ ಹಿನ್ನೆಲೆಯನ್ನು ನೋಡ್ತಾ ಹೋದಾಗ ನಮಗೆ ಕಳೆದ ಬಾರಿ ನಡೆದಂಥ ಮೊಸರು ಕುಡಿಕೆಯ ಉತ್ಸವದ್ದು ನೆನಪಾಗುವಂಥದ್ದು. ಅಲ್ಲಿಯೂ ಕೂಡ ಅದೇ 2 ವ್ಯಕ್ತಿಗಳು, ನಾನು ಹೆಸರನ್ನು ಕೂಡ ಹೇಳ್ತೇನೆ ಮಾಧ್ಯಮದ ಮುಖಾಂತರ. ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ವರಿಷ್ಠಾಧಿಕಾರಿಗಳು ಇದನ್ನು ತಿಳ್ಕೊಳ್ಬೇಕು, ಅಂಥವರನ್ನ ಇಲ್ಲಿ ಇಡಬಾರ್ದು ಅನ್ನುವ ಕಾರಣಕ್ಕಾಗಿ. ಸಂತೋಷ್ ಮತ್ತು ಕೃಷ್ಣ ಅನ್ನುವರು ಇಬ್ಬರು ಈ ರೀತಿಯ ದುರಾವರ್ತನೆ. ಇವಾಗಲೇ ಹೇಳಿದ್ರು, ತಾಸೆಯ ಕೋಲುಗಳನ್ನು ಎಳೆದು ತುಂಡು ಮಾಡಿ ಬಿಸಾಡಿದ್ರು. ತಾಸೆ 2 ಭಾಗದಲ್ಲಿ ಮಾತ್ರ ಉಪಯೋಗ ಆಗುವಂಥದ್ದು, ಗೊತ್ತಿರಲಿ ನಿಮಗೆ. ಒಂದು ದೈವದ ಕೋಲ ನೇಮೋತ್ಸವದಲ್ಲಿ, ಮತ್ತೊಂದು ಹುಲಿವೇಷದಲ್ಲಿ. ಹುಲಿವೇಷ ಹಾಕುವುದು ಯಾಕಂತ ಹೇಳಿದ್ರೆ ಆತ ಹರಕ್ಕೆ ಸಲ್ಲಿಸುವಂಥದ್ದು ದೇವಿಗೆ, ಅಂದ್ರೆ ದೈವಿಕ ಕಲ್ಪನೆ ಇರುವಂಥದ್ದು. ಆ ತಾಸೆ ಮತ್ತು ಆ ಕೋಲುಗಳಿಗೆ ಭಾವನಾತ್ಮಕ ಸಂಬಂಧ ಹಿಂದೂ ಸಮಾಜದಲ್ಲಿದೆ. ಈ ರೀತಿ ಇರುವಾಗ ಅದರ ಭಾವನೆಗೆ ಕೈ ಹಾಕಿ ಅದನ್ನು ಕಟ್ ಮಾಡಿ ಬಿಸಾಡುವಂಥದ್ದು. ಯಾವುದೋ ಒಂದು ಟ್ಯಾಬ್ಲೋದವರು ಅವರ ಸೌಂಡ್ ಸಿಸ್ಟಮ್ ಅಲ್ಲಿ ಇದ್ದಾಗ ಅದರ ಪೆನ್ ಡ್ರೈವ್ ಅನ್ನು ಎಳೆದುಕೊಂಡು ಬಿಸಾಡುವುದು. ಯಾಕಂತ ಹೇಳಿದ್ರೆ, ಈ ಬಾರಿಯ ಶಾರದೋತ್ಸವದಲ್ಲಿ ಅಲ್ಲಿ ಇದ್ದ ದೇವರ ಭಕ್ತರು ಅಥವಾ ಹಿಂದೂ ಕಾರ್ಯಕರ್ತರು ಭಾರಿ ಶಾಂತವಾಗಿದ್ರು. ಹೇಗೆ ಶಾಂತವಾಗಿದ್ರು ಅಂದ್ರೆ, ಈ ಹಿಂದೆ ಕಂಪೇರ್ ಮಾಡಿದರೆ ಹಿಂದೆ ಟ್ಯಾಬ್ಲದ ಎದುರುಗಳಲ್ಲಿ ಕುಣಿದಾಡುವ, ಕುಪ್ಪಳಿಸುವಂತ ಯುವಕರಿದ್ರು. ಆದರೆ ಈ ಬಾರಿ ಆಗಿರಲಿಲ್ಲ, ಶಾಂತವಾಗಿ ಹೋಗ್ತಿದ್ರು. ಅವರು ಮೊದಲೇ ಹೇಳಿದ್ರು, ಶಾರದೋತ್ಸವ ಸಮಿತಿಯವರು ಹೇಳಿದ್ರು, ಡಿಜೆ ಹಾಕ್ಲಿಕ್ಕಿಲ್ಲ, ಯಾರು ಡಿಜೆ ಹಾಕ್ಲಿಲ್ಲ, 2 ಸ್ಪೀಕರ್ ಇಡಬೇಕು, ಅದನ್ನು ಎಲ್ಲರೂ ಪಾಲನೆ ಮಾಡಿದ್ರು. ಎಲ್ಲವೂ ಪೊಲೀಸರು ಹೇಳಿದಾಗೆ, ಶಾರದೋತ್ಸವ ಸಮಿತಿ ಹೇಳಿದಾಗೆ ಎಲ್ಲ ಮಾಡಿದ್ರು ಕೂಡ ಈ ಪೊಲೀಸರಿಗೆ ಯಾಕೆ ಈ ಒಂದು ಕಿಚ್ಚು ಬಂತು? ಇದರ ಮೂಲವನ್ನು ಹುಡುಕುತ್ತಾ ಹೋದಾಗ ಇಲ್ಲಿ ಮಾತ್ರ ಅಲ್ಲ, ಉಳ್ಳಾಳದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಗಳಲ್ಲೂ ಹಿಂದೂ ಧಾರ್ಮಿಕ ಹಬ್ಬಗಳನ್ನ, ಹಿಂದೂ ಶ್ರದ್ಧೆಗಳನ್ನ, ಹಿಂದೂ ಭಾವನೆಗಳನ್ನ ಹತ್ತಿಕ್ಕುವ ಕೆಲಸವನ್ನ ಈಗಿನ ಕಾಂಗ್ರೆಸ್ ಸರ್ಕಾರ ಆದೇಶದ ಮುಖಾಂತರ ಮಾಡಿಸ್ತಿದೆ ಅನ್ನುವಂಥದ್ದು. ಈ ರೀತಿ ಆದೇಶಗಳನ್ನು ಕೊಟ್ಟು ಕಾಂಗ್ರೆಸ್ ಸರ್ಕಾರ ಅಲ್ಲಲ್ಲಿ ಹಿಂದೂ ಹಬ್ಬಗಳನ್ನ, ಹರಿದಿನಗಳನ್ನ ಈ ರೀತಿ ಕೆಟ್ಟದ್ದಾಗಿ ಮಾಡುವಂತಹ ವ್ಯವಸ್ಥೆಗಳಾಗಿವೆ. ಮಾತುಕತೆಗಳಾಗಿದ್ದೇವೆ, ನೂಕುನುಗ್ಗಲುಗಳಾಗಿವೆ, ಇಲ್ಲ ಅಂತ ಹೇಳಿಲ್ಲ, ಎಲ್ಲವೂ ಆಗಿದೆ. ಮಾತುಗಳಾಗಿವೆ, ಪರ ವಿರೋಧಗಳು ಮಾತುಗಳಾಗಿವೆ. ಆದರೆ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಬೇಕಂತ ಬಂದದ್ದಲ್ಲ. ನಮ್ಮ ಶಾರದೆಯನ್ನು ಬಿಟ್ಟುಬಿಡಿ, ನಮಗೆ ಹೋಗ್ಲಿಕ್ಕೆ ಬಿಡಿ ಅಂಗಾಲಾಚಿದಾಗಲೂ ಶಾರದೆಯನ್ನ ಮುಂದಕ್ಕೆ ಕೊಂಡೋಗ್ಲಿ ಆಗ್ತಿಲ್ಲ. ಕಾರಣ 3 ವ್ಯಕ್ತಿಗಳನ್ನ, ಇಬ್ಬರವರು ಇನ್ನೋಸೆಂಟ್ಗಳು, ಒಬ್ಬನ ಮೇಲೆ ಅಷ್ಟು ಕೇಸ್ ಉಂಟು, ಇಷ್ಟು ಕೇಸ್ ಉಂಟು ಅಂತ ಹೇಳಿದ್ರು. ಅದನ್ನು ಲೆಕ್ಕ ಹಾಕಿದಾಗ ಅವನ ಮೇಲೆ ಯಾವುದೇ ಕೇಸ್ ಇಲ್ಲ. ಈ ಹಿಂದೆ ಇದರ 1 ವಾರ 2 ವಾರಗಳ ಹಿಂದೆ ಆ ರಿಕ್ಷಾ ಟರ್ನ್ ಮಾಡುವಾಗ ಇನ್ಸ್ಪೆಕ್ಟರ್ ಗಾಡಿ ಬಂತು, ಅದಕ್ಕೆ ಅಡ್ಡ ಹಾಕಿದ ಅಂತ ಹೇಳಿ ಅವನ ಮೇಲೆ 10,000 ಫೈನ್ ಹಾಕಿ, ವಕೀಲರಿಗೆ ಗೊತ್ತಿದೆ ಎಲ್ಲರಿಗೂ, ಅವರಿಗೆ 10,000 ಫೈನ್ ಹಾಕಿ ಕಳಿಸಿದ್ದಾರೆ. ಅದೇನು ಮಹಾ ಕೇಸ್ ಅಂತ? ಟ್ರಾಫಿಕ್ ಅಲ್ಲಿ ಎಷ್ಟು ಕೇಸ್ಗಳಾಗ್ತವೆ? ಅದನ್ನೇ ಹುನ್ನಾರವಾಗಿ ಇಟ್ಟುಕೊಂಡು
ಅವನ ಮೇಲೆ ಅವ ಕ್ರಿಮಿನಲ್ ಅಂತ ಹೇಳಿ ರಾತ್ರಿಗೆ ಆತನನ್ನ ಜಡ್ಜಿ ಮನೆಗೆ ಪ್ರೊಡ್ಯೂಸ್ ಮಾಡಿಕೊಂಡು ಮರುದಿವಸ ಬೆಳಿಗ್ಗೆ ನಿದ್ದೆ ಕೆಟ್ಟು 30 ಮಂದಿಯ ಮೇಲೆ FIR ದಾಖಲು, ಈ ತರ 150 ಮಂದಿ ಅನ್ನುವಂಥದ್ದು. ಈ ರೀತಿಯ ಭಾವನೆಗಳು ಯಾಕೆ ಅಲ್ಲಿ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ನಮಗೆ? ಅದನ್ನು ಅಲ್ಲಿಂದ ಸರಿ ಮಾಡಿಕೊಂಡು ಮುಂದುವರಿಸಬೇಕಲ್ಲ. ಒಳ್ಳೆ ಸ್ವಚ್ಛ ಹೃದಯ ಇದ್ರೆ ಮಾಡ್ಬೋದಿತ್ತು. ಇದರ ಸ್ವಚ್ಛ ಹೃದಯದಲ್ಲಿ ಏನೋ ಒಂದು ಕಲ್ಮಶ ಇತ್ತು, ಇದನ್ನು ಹಾಳು ಮಾಡ್ಬೇಕಂತ. ಅದಕ್ಕೆ ನಾನು ಒಂದು ವಿಚಾರವನ್ನು ಹೇಳ್ತೇನೆ. ನಮ್ಮ ಶಾರದೋತ್ಸವದವರೊಂದು ಪೊಲೀಸ್ ಇಲಾಖೆ ಸೇರಿಕೊಂಡು ಶಾರದೋತ್ಸವಕ್ಕೆ ಮುಂಚೆ ಒಂದು ಮೀಟಿಂಗ್ ಅಲ್ಲಿ ಕರೀತಾರೆ. ಅಲ್ಲಿ ಮಾತಾಡಬೇಕಿದ್ರೆ ಸೌಂಡ್ ಸಿಸ್ಟಮ್ ಬಗ್ಗೆ ಕೆಲವು ವಿಚಾರಗಳು ಬಂದಾಗ ನಮ್ಮ ಇನ್ಸ್ಪೆಕ್ಟರ್ ಹೇಳ್ತಾರೆ, ಅದು ನೀವು ಹೇಗೆ ಮಾಡ್ತೀರಿ ನೋಡ್ತೇವೆ ಅಂತೇಳಿ. ನೋಡಿ, ಅಲ್ಲಿ ಹೇಳಿದ್ದಕ್ಕೂ ಈಗ ಆದದ್ದಕ್ಕೂ ಒಂದು ಸಂಬಂಧ ಇದೆ, ಕಾಕತಾಳೀಕವಾದಂತಹ ಸಂಬಂಧ ಇದೆ ಅನ್ನುವಂಥದ್ದು. ಅದು ಮಾತ್ರ ಅಲ್ಲ, ಅವರಲ್ಲಿ ಸಿಯಾಲ ಕೊಟ್ಟಿದ್ದಾರೆ, ಅದನ್ನು ನಿರಾಕರಿಸಿ ಬಂದಿದ್ದಾರೆ ಅವರು. ಇದೆಲ್ಲ ಹೊರಗೆ ನಾನು ಹೇಳುವಂಥದ್ದಲ್ಲ, ಹೊರಗೆ ಮಾತಾಡುವಂಥ ವಿಚಾರಗಳು. ಈ ರೀತಿಯ ವಿಚಾರಗಳು ಪೊಲೀಸ್ ಇಲಾಖೆಗೆ ಹಿಂದೂ ಸಮಾಜ ಯಾವಾಗಲೂ ಸಂಪೂರ್ಣವಾಗಿ ಸಹಕಾರ ಕೊಡ್ತದೆ ಅನ್ನೋದೊಂದು ಮರೆಯಬಾರದು. ಸನಾತನ ಹಿಂದೂಗಳಂದ್ರೆ ಇಲಾಖೆಯ ಪ್ರಜಾಪ್ರಭುತ್ವ ದೃಷ್ಟಿಯಲ್ಲಿ ಏನೇನು ಇಲಾಖೆಯಲ್ಲಿ ಮಾಡಬೇಕು ಅದು ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ಕೊಡುವವರು ನಾವು. ಆದರೂ ಇಂಥದ್ದಾಗಿದೆ ಅಂತ ಹೇಳಿದ್ರೆ ನಾವು ಅದರಲ್ಲಿ ಯಾರು ಕಾರಣರಾಗಿದ್ದಾರ ಅವರಿಗೆ ತುರ್ತಾಗಿ ಅವರ ಬಗ್ಗೆ ಆಕ್ಷನ್ ಪೊಲೀಸ್ ಇಲಾಖೆ ತಗೊಳ್ಬೇಕು. ಈಗಾಗಲೇ ನಾನು ಇಬ್ಬರ ಹೆಸರನ್ನ ಹೇಳಿದ್ದೇನೆ, ಅವರ ಬಗ್ಗೆ ಮಾಡಬೇಕು. ಮತ್ತೆ 30 ಮಂದಿ ಮತ್ತು 150 ಮಂದಿ ಅಂತ ಏನು ಹೆಸರು FIR ಮಾಡಿದಾರ ಅವರ ಎಲ್ಲ ಕೇಸುಗಳನ್ನು ಹಿಂಪಡೆಯಬೇಕು. ಇದಕ್ಕೆ ಕಾರಣ ಆದವರು ಅಥವಾ ಯಾರನ್ನ ಪ್ರಮೋಟ್ ಮಾಡಿ ಒಬ್ಬ ಪೊಲೀಸ್ ಹೇಳ್ತಾನೆ ಅಂತೇಳಿ ನೋಡಿ, ನನ್ನ ಮೇಲೆ ಕೈ ಹಾಕಿ ಎದೆ ಉಬ್ಬಿಸಿಕೊಂಡು ಎದುರೆದುರು ಹೋಗ್ತಿದ್ದಾನೆ ಅಂದ್ರೆ ಅದರ ಅರ್ಥ ಏನು? ಅವ್ರು ಯಾರಾದ್ರೂ ತಲೆ ಕೆಟ್ಟವರು ಕುಡಿದು ಬಂದರೆ ಟಚ್ ಮಾಡಿದ್ರೆ ಪೊಲೀಸರ ಮೇಲೆ ಕೈ ಹಾಕಿದಂತ ಮಾಡ್ಲಿಕ್ಕೆ ಕೇಸು ಚೇಂಜ್ ಆಯ್ತು, ಕೇಸನ್ನೇ ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ, ಪೊಲೀಸರ ಮೇಲೆ ಕೈ ಮಾಡಿದ್ರು ಅಂತೇಳಿ. ಆದ್ರೆ ನಮ್ಮ ಹಿಂದೂ ಭಕ್ತರ ಹಿಂದೂ ಕಾರ್ಯಕರ್ತರ ಒಂದು ವಿಚಾರವನ್ನು ನೆನಪಿಟ್ಕೊಳ್ಬೇಕು ನೀವು. ಅಷ್ಟು ಹೊತ್ತು 1 ಗಂಟೆಯಿಂದ 4 ಗಂಟೆಯವರೆಗೆ 5 ಗಂಟೆಯವರೆಗೆ ಅಂತ ನಿಂತಾಗಲೂ ಒಂದೇ ಒಂದು ಶಬ್ದವನ್ನ ಮಾತುಗಳಾಗಿರ್ಬೋದು, ಒಂದೇ ಒಂದು ತುಟ್ಟು ಪಿಟ್ಟುಕನ್ನುವಂತ ಬೇರೆ ಕಡೆ ಆಗ್ತಿದ್ರೆ ಬೇರೆ ವ್ಯತ್ಯಾಸಗಳು ಬೇರೆ ಜನರಲ್ಲಿ ಆಗ್ತಿದ್ರೆ ಕಲ್ಲು ಬಿಸಾಡಿ ಏನೇನೋ ಮಾಡ್ತಿದ್ರು, ಏನೇನಾಗ್ತಿತ್ತು, ಕೇಸುಗಳು ಎಲ್ಲೆಲ್ಲಿ ಹೋಗ್ತಿದ್ವು. ಆದ್ರೆ ಅವರ ಶಾಂತತೆಯನ್ನು ನಾನು ಇಲ್ಲಿ ಮೆಚ್ಚಬೇಕು, ಆ ಭಕ್ತರ ಶಾಂತತೆಯನ್ನು ನಾನು ಇಲ್ಲಿ ಮೆಚ್ಚುತ್ತಿದ್ದೇನೆ. ಹಾಗಾಗಿ ಪೊಲೀಸ್ ಇಲಾಖೆ ಇವತ್ತು ನಮ್ಮೆಲ್ಲ ವಿಚಾರ ಏನು ಅಂತ ಹೇಳಿದ್ರೆ ಎಷ್ಟು ಮಂದಿಯ ಮೇಲೆ ಕೇಸ್ ಆಗಿದ್ರು ಅದನ್ನು ಹಿಂಪಡೆಯಬೇಕು ಮತ್ತು ಆ ಭಾಗದಲ್ಲಿ ಶಾಂತಿ ನೆಲೆಸಬೇಕಿದ್ರೆ ಅಲ್ಲಿಗೆ ಹಾಕುವಂತ ಯಾರು ಪೊಲೀಸರಿದ್ದಾರೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನುಭವಿಗಳನ್ನ ಅಲ್ಲಿ ಹಾಕುವ ಮುಖಾಂತರ ಅಲ್ಲಿದ್ದಂತ ಇಲ್ಲಿ ಇತಿಹಾಸ ಗೊತ್ತಿರುವಂತ ಭಾವನೆಗಳ ಬಗ್ಗೆ ಸಂಬಂಧ ಇರುವಂತ ಅವರನ್ನ ಇಲ್ಲಿ ಹಾಕಿದ್ರೆ ಅದನ್ನು ಇಲ್ಲಿ ಚೆನ್ನಾಗಿ ನಡೆಸ್ಕೊಳ್ಬಹುದು. ಅದನ್ನು ಬಿಟ್ಟು ಯಾರೋ ಇಲ್ಲಿನ ಈ ಪರಿಸರದ ವ್ಯವಸ್ಥೆಗಳೇ ಗೊತ್ತಿಲ್ಲದವರನ್ನ ಹಾಕಿಕೊಂಡು ಇಲ್ಲಿ ಇಲ್ಲದ ಸಲ್ಲದನ್ನು ಮಾಡಿಸಿಕೊಂಡು ನಮ್ಮ ನೆಮ್ಮದಿಯು ಹಾಳು ಅವರ ನೆಮ್ಮದಿಯನ್ನು ಹಾಳು ಮಾಡುವುದನ್ನು ಬಿಟ್ಟು ಬಿಡ್ಬೇಕಂತ ಹೇಳುತ್ತಾ ಈಗಾಗಲೇ 1 ಸುತ್ತಿನ 2 ಸುತ್ತಿನ ಮಾತುಕತೆಗಳು ಆಗಿವೆ. ಹಾಗಾಗಿ ನಮಗೆ ಸಕಾರಾತ್ಮಕವಾದಂತಹ ಒಂದು ಬೆಳವಣಿಗೆಗಳು ಬಂದಿವೆ. ಅದು ಹಾಗೆ ಆದರೆ ಒಳ್ಳೆಯದು. ಮುಂದಕ್ಕೆ ಒಂದು ವೇಳೆ ಅದರಲ್ಲಿ ವ್ಯತ್ಯಾಸಗಳಾದರೆ ನಾವು ಈಗಾಗಲೇ ಪರಿವಾರದ ಕಡೆಯಿಂದ ಪ್ರತಿಭಟನೆ ಮಾಡುವುದಂತಿತ್ತು. ಅದಕ್ಕಾಗಿ ಆ ಒಂದು ಆಶ್ವಾಸನೆ ಕೊಟ್ಟಿದ್ದಕ್ಕಾಗಿ ಪ್ರತಿಭಟನೆ ನಿಲ್ಲಿಸ್ತೇವೆ. ಮುಂದಿನ ದಿನಗಳಲ್ಲಿ ಒಂಥದ್ದೇನಾದರೂ ವ್ಯತ್ಯಾಸಗಳಾದರೆ ನಾವು ಪ್ರತಿಭಟನೆಗೆ ಇದು ತಂಡ ಆಯಿತು, ಇನ್ನು ಏನಾಗುವುದಿಲ್ಲ ಅಂತ ಹೇಳಿದ್ರೆ ಅದು ಈಗ ಅಂತ ಮಾಧ್ಯಮದಲ್ಲಿ ಮತ್ತೆ ಪುಷ್ಟಿ ಕೊಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಒಂದು ವ್ಯತ್ಯಾಸ ಮಾಡಿದ್ರೆ ನಾವು ಮುಂದಕ್ಕೆ ಅದು ಪ್ರತಿಭಟನೆಯ ಮುಖಾಂತರ ಆದರೂ ಅದನ್ನು ಮಾಡ್ತೇವೆ. ಬಹುಶಃ ಇಲ್ಲಿದ್ದ ಎಲ್ಲ ರಾಜಕಾರಣಿಗಳು ಇಲ್ಲಿ ಮಾತಾಡಬೇಕಿದ್ರೆ ವಾಟ್ಸಪ್ಗಳಲ್ಲಿ ನೋಡಿದೆ, ಅವನೊಬ್ಬ ಯಾಕೆ ಒಬ್ಬನನ್ನು ಬಿಡಿಸಲಿಲ್ಲ, ನಿಮ್ಗೆ ಗೊತ್ತಿರ್ಬೋದು ವಿಷಯ. ಅವನೊಬ್ಬನನ್ನು ಯಾಕೆ ಬಿಡಿಸ, ಅವ ಹಿಂದೂ ಅಲ್ವಾ ಅಂತ ಕೇಳುವಂಥದ್ದು ಇಲ್ಲಿನ ಕಾಂಗ್ರೆಸ್ನವರು ಕೇಳಿದ್ದಾರೆ, ಲೋಕಲ್ ಕಾಂಗ್ರೆಸ್. ನಾನು ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಅವನೂ ಹಿಂದೂ, ಇನ್ನು ಇಬ್ಬರು ಬಿಟ್ಟವರು ಹಿಂದೂ. ಅವರಿಗೆ ಬೇಕಾಗಿ ನಾವು 5:30 ಗಂಟೆವರೆಗೆ ಸ್ಟೇಷನ್ ಒಳಗೆ ಕೂತ್ಕೊಂಡು ಮಾತುಕತೆ ಮಾಡಿದ್ದು. ಕೆಲವು ಬಾರಿ ವರಿಷ್ಠಾಧಿಕಾರಿ ಮಾತಾಡುವಾಗ ಕೆಲವೊಂದು ವಿಚಾರಗಳು ಬರ್ತವೆ, ಹಾಗಾಗಿ ಹಾಗೆ ಆಗಿದೆ. ಅದು ಅಲ್ಲದೆ ಆ ಶಾರದೆಯನ್ನ ಪೂರ್ತಿ ದಿನರಾತ್ರಿ ಒತ್ತವರು ಕೂಡ ನಾವು ಹಿಂದೂಗಳೇ, ತಾಯಿಯ ಭಕ್ತರೇ, ನಮ್ಮ ಕಾರ್ಯಕರ್ತರೇ. ಆದರೆ ನೀವು ಮಾತ್ರ ಅಲ್ಲಿ ಯಾರು ಇರಲಿಲ್ಲ, ಅಲ್ಲಿ ಇರಲಿಲ್ಲ, ಎಲ್ಲಿ ಇರಲಿಲ್ಲ. ಇಲ್ಲಿ ಮರೆಯಲ್ಲಿ ನಿಂತುಕೊಂಡು ಈ ತರ ಮಾತಾಡುವುದನ್ನು ಬಿಟ್ಟುಬಿಡಿ. ನಾವೆಲ್ಲ ಹಿಂದೂಗಳು ಒಟ್ಟಾಗಿದ್ದೇವೆ. ಹಿಂದುತ್ವ ಮತ್ತು ರಾಷ್ಟ್ರೀಯತೆ ಭಾವನೆ, ನೀವು ಯಾವುದೇ ಧರ್ಮ, ಯಾವುದೇ ಮತ, ಯಾವುದೇ ಧರ್ಮವನ್ನು ಆಲೋಚನೆ ಮಾಡ್ಕೊಳ್ಳಿ, ಆದ್ರೆ ಆಯ್ಕೆ ಮಾಡ್ಕೊಳ್ಳಿ. ಆದ್ರೆ ರಾಷ್ಟ್ರೀಯತೆ ಅನ್ನೋದು ನಿಮ್ಮಲ್ಲಿ ಇದ್ರೆ ನೀವು ಬನ್ನಿ, ನಮ್ಮ ಜೊತೆಗೆ ಕೂಡಿಕೊಂಡು ಹೋಗ್ತೇವೆ. ಅದರ ಬದಲಾಗಿ ಎಲ್ಲೇ ಕೂತ್ಕೊಂಡು ಏನೇನು ಮಾತಾಡುವುದನ್ನು ನಿಲ್ಲಿಸಬೇಕು. ನಿಮ್ಮ ರಾಜಕೀಯ ತೆವಲಿಗೆ ಇದನ್ನು ಈ ಶಾರದಾ ಮಾತೆಯ ಮೆರವಣಿಗೆಯನ್ನು ನಿಮ್ಮ ರಾಜಕೀಯ ತೆವಲಿಗೆ ಉಪಯೋಗ ಮಾಡಬೇಡಿ. ಶಾರದಾ ಮಾತೆ ಅನ್ನುವಂಥದ್ದು ಹಿಂದೂ ಸಂಘಟನೆಗೆ ಆದದ್ದು, ಶಾರದಾ ಮಾತೆಯ ಹಿಂದೂ ಭಾವನೆಗಳಿಗಾದದ್ದು. ಹಾಗಾಗಿ ಭಕ್ತರ ಸಮೂಹದ ಮೇಲೆ, ಭಕ್ತರ ಹೃದಯದ ಮೇಲೆ ಏನಾದ್ರು ಘಾಸಿ ಮಾಡುವಂತ ಕೆಲಸ ಯಾವುದೇ ಕಾಂಗ್ರೆಸ್ ಆಗಲಿ ಯಾವುದೇ ಪಾರ್ಟಿ ಆಗಲಿ ನೀವು ಏನಾದರೂ ಮಾಡಿದ್ರೆ
ನಿಮಗೆ ತಕ್ಕ ಶಾಸ್ತಿಯನ್ನು ಆ ಸಂದರ್ಭದಲ್ಲಿ ನಾವು ಮಾಡ್ತೇವೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಅದು ಏನಾಗಿದೆ ಗೊತ್ತಿಲ್ಲ. ಆತನಿಗೆ ಮೊದಲೇ ಹಾಗಿತ್ತು, ಮೊದಲೇ ಇತ್ತು ಸ್ಟಿಚ್ ಹಾಕಿ. ರಕ್ಷತೆಗೆ ಅವರು ಹೇಳ್ತಿದ್ರು, ನನಗೆ ಗೊತ್ತಿಲ್ಲ. ಅವರು ಮಾತಾಡಬೇಕಿದ್ರೆ ಅವನ ತಲೆಯಲ್ಲಿ ಸ್ಟಿಚ್ ಇದೆ ಸರ್, ಬಿಟ್ಟು ಅಂತ ಹೇಳಿ ಮಾನವೀಯತೆ ಇರ್ಬೇಕಲ್ಲ. ಹಾಗೆ ನಾನು ಅದನ್ನು ಅಬ್ಸರ್ವ್ ಮಾಡಿದೆ ಅವಾಗ. ಇಲ್ಲಿ ಹೊಡೆದದ್ದೇನೋ ಗೊತ್ತಿಲ್ಲ, ಮುಂಚೆ ಇತ್ತು, ಸ್ಟಿಚ್ ಹಾಕಿತ್ತು, ಆಲ್ರೆಡಿ ಸ್ಟಿಚ್ ಹಾಕಿತ್ತು. ಆ ಇನ್ಸಿಡೆಂಟ್ ಆಗೋದು ಮೊದಲೇ ಇತ್ತು. ಆದರೆ ಒಂದು ಅವ್ರು ಹೇಳ್ತಿದ್ದಾರೆ ಆವಾಗ ಆ ಜುಟ್ಟನ್ನು ಎಳೆದು ಎಳೆಯಬೇಕಿದ್ರೆ, ನೋಡಿ ಈ ಪೋಷನ್ ಎಲ್ಲ ಇದ್ರೆ ಜುಟ್ಟು ಎಳೆಯಬೇಕಿದ್ರೆ ಅದು ತನ್ನಿಂದ ತಾನೇ ಓಪನ್ ಆಗ್ತುಂಟು. ನನಗೆ ಅದನ್ನು ನೋಡಿದಾಯಿತು. ಸಾಮಾನ್ಯವಾಗಿ ನಾವು ಮನುಷ್ಯರಾದವರಿಗೆ ಅದೊಂಥರ ಏನಿದು ಇವರು ಹೇಳಿದ್ರು ಕೇಳ್ತಿಲ್ಲಲ್ಲ, ಆತ ಬೊಬ್ಬೆ ಆಗ್ತಿದ್ದಾನೆ. ಪ್ರಕರಣ ದಾಖಲಾದದ್ದು ಪೊಲೀಸ್ ಅಧಿಕಾರಿಗಳಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಕೇಸಿಗೆ ರಿಜಿಸ್ಟರ್ ಆಗಿದೆ. ಒಂದು ಸ್ಪಷ್ಟ ಗೊತ್ತಿರಲಿ, ಅಪ್ ಟು 7 years ಪನಿಷ್ಮೆಂಟ್ ಇದ್ದರೆ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಪ್ರಕಾರ ನೋಟಿಸ್ ಕೊಡದೆ ಅರೆಸ್ಟ್ ಮಾಡಲಿಕ್ಕೆ ಬರುವುದಿಲ್ಲ. ಅವನ್ನ ಅರೆಸ್ಟ್ ಮಾಡಿದ ನಂತರ ಕೇಸ್ ರಿಜಿಸ್ಟರ್ ಆಗ್ತದೆ. ಕೂಡಲೇ ಗುಟ್ಟಿನಲ್ಲಿ ಕೊಂಡೋಗಿ ನಾನು ಮಾತಾಡಿಕೊಂಡು ಬಂದಿದ್ದೆ. ನಾನು ಅಧ್ಯಕ್ಷರು ದಯಾನಂದ ಕೊಟ್ಟವರು ಕೂಡ ನನ್ನ ಜೊತೆ ಇದ್ದರು. ಈ ಆರೋಪಿ ಹತ್ರ ಹೋಗಿ ಮಾತಾಡಿ ಕಾನೂನಿನ ರಕ್ಷಣೆ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಬಂದು ಪ್ರೊಡ್ಯೂಸ್ ಮಾಡುವ ಸಂದರ್ಭದಲ್ಲಿ ನನಗೆ ಹೇಳಬೇಕು ಅಂತ ಅವ್ರಿಗೆ ಹೇಳಿ ಬಂದಿದ್ದೇನೆ. ಅದಕ್ಕೆ ಅವರು ಆ್ಯಸ್ ಪರ್ ಅಡ್ವೊಕೇಟ್ ನಾನು ಅಡ್ವೈಸ್ ಕೊಟ್ಟು ಅಡ್ವೊಕೇಟ್ ಆಗಿ ಅವರ ಮಾತಾಡಿ ಅವನನ್ನು ಪ್ರೊಡ್ಯೂಸ್ ಮಾಡುವ ಸಂದರ್ಭ ನನಗೆ ಹೇಳಬೇಕು ಅಂತ ಹೇಳಿದ್ದಕ್ಕೆ ಅವರು ನಿಮಗೆ ಹೇಳ್ತೇವೆ ಅನ್ನುವಂಥ ಭಾವನೆ ಹೇಳಿದರು. ಆದರೆ ಅವರು ಪೊಲೀಸರು ಸ್ವಲ್ಪ ಬುದ್ಧಿವಂತಿಕೆ ಪ್ರಯತ್ನ ಮಾಡಿದರು. ಪಾಪ ನಮಗೆ ಗೊತ್ತಿಲ್ಲದನ್ನೇ ಕೊಂಡೋಗಿ ಪ್ರೊಡ್ಯೂಸ್ ಮಾಡಿದರು. ರಾತ್ರಿ ಪ್ರೊಡ್ಯೂಸ್ ಮಾಡಿದರು. ರಜೆ ಬಂದ ಅವ್ರಿಗೆ ಪ್ರೊಡ್ಯೂಸ್, ಮತ್ತೆ ನಾವು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೇವೆ, ಪ್ರಕ್ರಿಯೆ ಆಗ್ತಾ ಇದೆ, ಅದು ಬೇರೆ ವಿಚಾರ. ನಾನು ಕೇಳೋದು, ನಮ್ಮ ಯಶೋತ್ತಮಿನ ಉಲ್ಲೇಖ ಮಾಡಿದಂತೆ ಒಬ್ಬ ವ್ಯಕ್ತಿ ಬಂಧನ ಮಾಡಬೇಕಾದ್ರೆ ಮರ್ಡರ್ ಕೇಸಲ್ಲಿ ಏನಾದರೂ ಮರ್ಡರ್ ಅಂತ ದೊಡ್ಡ ಆರೋಪ ಮಾಡಿದರೆ ವಿದಿನ್ ಯಾವುದೇ ಎನ್ಬಿಡಬಲ್ ವಾರಂಟ್ ಇಲ್ಲದೇ ಅರೆಸ್ಟ್ ಮಾಡ್ಬೋದು. ಬಟ್ ಇದು ಇನ್ ದಿಸ್ ಕೇಸ್, ಈ ಕೆಲಸದಲ್ಲಿ ಬೇಕಾದರೆ ಅಲ್ಲಿ ಅವರ ಒಂದು ಅಲ್ಲಿಯ ಪರಿಸ್ಥಿತಿಯ ಪ್ರಕ್ಷುಬ್ಧ ಪರಿಸ್ಥಿತಿಯನ್ನು ಸ್ವಲ್ಪ ತರಿಸಬೇಕಾದರೆ ಕೊಂಡೋಗಿ ತಾನೆಯಲ್ಲಿ ಕೂರಿಸಿ ಬಿಡಬಹುದಂಥ ಕೆಲಸವನ್ನು ಮಾಡ್ಬೋದಿತ್ತು. ಅದನ್ನು ಒಂದು ವೇಳೆ ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ಪ್ರಕರಣ ದಾಖಲಿಲ್ಲ. ಪ್ರಕರಣ ದಾಖಲಾದದ್ದು ಮತ್ತೆ ಬೆಳಿಗ್ಗೆ 6-7 ಗಂಟೆಗೆ ಪ್ರಕರಣ ದಾಖಲಾಗುವುದು. ಅವನನ್ನು ಬಂಧಿಸಿದ್ದು 2 ಗಂಟೆ ರಾತ್ರಿಗೆ ಬಂಧನ ಮಾಡಿ 7 ಗಂಟೆಗೆ ಪ್ರಕರಣ ದಾಖಲು ಮಾಡಿ ಪ್ರೊಡ್ಯೂಸ್ ಮಾಡ್ತಾರೆ. ಎಲ್ಲಿಂಟು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ? ಎಲ್ಲಿಂಟು ಕಾನೂನು ಪಾಲನೆ ಮಾಡಬೇಕಾದವರು ಯಾರು? ಪೊಲೀಸರು ತಾನೇ. ಪೊಲೀಸರು ಕಾನೂನು ಪಾಲನೆ ಮಾಡುವವರೇ ತಪ್ಪು ಮಾಡಿದರೆ ಯಾರನ್ನು ಕೇಳುವವರು? ಕೇಳಿಸುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೇವೆ, ಅದು ಬೇರೆ ವಿಚಾರ. ಅದು ಕಾನೂನಿನ ಪ್ರಕ್ರಿಯೆ. ಆ್ಯಸ್ ಎ ವಕೀಲರಾಗಿ ಏನು ಮಾಡಬೇಕು ಅದು ನಾವು ಮಾಡ್ತೇವೆ, ಅದು ಬೇರೆ ವಿಚಾರ. ನಾನು ಹೇಳಿದ್ದು ಇಂದಿನ ಪರಿಸ್ಥಿತಿ ಎಲ್ಲಿಯೇ ಹೋಗ್ತಾ ಇದೆ. ಒಂದು ಸಾಮಾನ್ಯ ಜನರಿಗೆ ಮಾತ್ರ ಕಾನೂನು, ಕಾಕಿ ಒಂದು ಅಧಿಕಾರಿಗಳಿಗೆ ಕಾನೂನನ್ನು ಪಾಲನೆ ಮಾಡುವವರು ಸ್ವಲ್ಪ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ಪಾಲನೆ ಮಾಡಬೇಕು ರೀ. ಪಾಲನೆ ಮಾಡಲಿ. ಬೇಕಾದ್ರೆ ನೋಟಿಸ್ ಕೊಟ್ಟು ತನಿಖೆ ಮಾಡಿ ಅವನ ಬಂಧನ ಬೇಕೋ ಬೇಡೋ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ ಅವರ ಗಮನಕ್ಕೆ ಬಂದರೆ ಅರೆಸ್ಟ್ ಮಾಡುವಂಥ ಪರಿಸ್ಥಿತಿ ಬರ್ತದೆ, ಅದು ಬೇರೆ ವಿಚಾರ, ಕಾನೂನು ಪ್ರಕ್ರಿಯೆ. ಅದನ್ನು ಬಿಟ್ಟು ಸುಪ್ರೀಂ ಕೋರ್ಟ್ ಕೊಟ್ಟಂಥ ನಿಯಮಗಳನ್ನು ಗಾಲಿಗೆ ತೂರಿ ಯಾವನೊಬ್ಬ ಅಮಾಯಕನನ್ನು ಕೊಂಡೋಗಿ ಕೂರಿಸಿ ಅವನ ಮೇಲೆ ಕ್ರಿಮಿನಲ್ ಇಲ್ಲೇ ಉಂಟು ಅಂತ ಹೇಳಿದರು. ಕ್ರಿಮಿನಲ್ ಇಲ್ಲೇ ಇರುತ್ತೆ, ಇದರಿಂದ ಎಷ್ಟು ಕೇಸ್ ಇದೆ ಅಂತ ಕೇಳ್ತೆ. ಇವನ ಮೇಲೆ ಯಾವುದೇ ಕೇಸ್ ಇಲ್ಲ ಅಲ್ಲಿ. ಜಸ್ಟ್ ಮೊನ್ನೆ ತೊಕ್ಕೋಟಲ್ಲಿ ಏನೊಂದು ಚಿಕ್ಕ ಘಟನೆ ಅದಕ್ಕೆ ME ಆ್ಯಕ್ಟಲ್ಲಿ ಕೇಸ್ ಹಾಕಿದ್ದು. ME ಆ್ಯಕ್ಟ್, ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಅವರ ಮೇಲೆ ಕೇಸ್ ಹಾಕಿ ಒಂದು 10,000 ದಂಡವನ್ನು ಕಟ್ಟಿಕೊಂಡು ಬಂದಿದ್ದಾನೆ. ಬೇರೆ ಯಾವುದೇ ಕ್ರಿಮಿನಲ್ ಇಲ್ಲ ಅವನ ಹತ್ರ ಇಲ್ಲ. ನಾನು ಅದನ್ನೇ ಕೇಳ್ತಾ ಇದ್ದೇನೆ. ಕೇಸ್ ರಿಜಿಸ್ಟರ್ ಮಾಡಿದ್ದು ತಪ್ಪು ಅಂತ ನಾನು ಹೇಳಿಕೆ ಬರುವುದಿಲ್ಲ. ಯಾಕಂದ್ರೆ ಒಂದು ಪೊಲೀಸ್ ಅಧಿಕಾರಿ PSI ಒಂದು ಕಂಪ್ಲೇಂಟ್ ಕೊಟ್ಟಿದ ನಂತರ ಕೇಸ್ ರಿಜಿಸ್ಟರ್ ಆಗ್ತದೆ, ಕಾನೂನಿನಲ್ಲಿ ಅದನ್ನು ಹೋರಾಟ ಮಾಡ್ತೇವೆ, ಬೇರೆ ವಿಚಾರ. ಅವನನ್ನೇ ದಸ್ತಗಿರಿ ಮಾಡಬೇಕಾದ್ರೆ ಅವನಿಗೆ ನೋಟಿಸ್ ಕೊಡಬೇಕು, ಅಥವಾ 3 ನೋಟಿಸ್ ಕೊಡಬೇಕು, ಒಂದಲ್ಲ. ಕಾನೂನಿನ ರೀತಿಯಲ್ಲಿ ನೋಟಿಸ್ ಕೊಟ್ಟು ಅವನ್ನ ಕರೆದು ವಿಚಾರಣೆ ಮಾಡಿ ನಂತರ ಅವನ್ನ ಅರೆಸ್ಟ್ ಮಾಡಬೇಕು ಹೊರತು ಏಕಾಏಕಿ 2 ಗಂಟೆಗೆ ಅರೆಸ್ಟ್ ಮಾಡಿ 7 ಗಂಟೆಗೆ ಒಂದು ಸುಳ್ಳು ಕೇಸ್ ರಿಜಿಸ್ಟರ್ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಅರ್ಥ ಏನು? ಕೇಳುವವರು ಯಾರು ಇಲ್ವಾ? ಹೇಳುವಾಗ ಅವರು ಹೇಳ್ತಾರೆ, ಪೊಲೀಸ್ ಆಫೀಸರ್ಸ್ ನಾವು ಹೋಗಿ ಮಾತಾಡುವಾಗ ಪಾಪ ಅಲ್ಲಿ ಪೊಲೀಸ್ ಕಮಿಷನರ್ ಮೇಲೆ ಗುಡ್ಡೆ ಗುರಿಸ್ತಾರೆ. ಹೇಳುವಾಗ ಎಲ್ಲರೂ ಇಲ್ಲಿ ನಾನು ಅವರಂತ ಹೇಳಿ ಎಲ್ಲ ಪೊಲೀಸ್ ಆಫೀಸರ್ ಹೇಳುದು ಅದು ಕಮಿಷನರ್ ಜೋರಿದ್ದಾರೆ, ಕಮಿಷನರ್ ಹೇಳಿದ್ದಾರೆ ಅಂತ. ಪಾಪ ಅವರ ಮೇಲೆ ಹಾಕ್ತಾರೆ. ಅವ್ರಿಗೆ ಗೊತ್ತುಂಟ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ನನಗೆ ವಿಷಯನೇ ಗೊತ್ತಿಲ್ಲ. ಬಟ್ ಅವರ ಮೇಲೆ ಹಾಕುದು. ಎಲ್ಲ ವಿಚಾರ ಮಾತಾಡುವಾಗ ಕಮಿಷನರ್ ಮೇಲೆ ಹಾಕಿ ಬಿಡುದು. ಯಾಕೆ ಒಬ್ಬ ಒಳ್ಳೆ ಮನುಷ್ಯ ಬಂದಿದ್ದಾನೆ ಅಂತ ಹೇಳಿದ್ದಾರೆ, ಅವರ ಮೇಲೆ ಹಾಕುದು ಎಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಕಾನೂನು ರೀತಿಯಲ್ಲಿ ಪೊಲೀಸರು ಸ್ವಲ್ಪ ಕ್ರಮ ತೆಗೆದುಕೊಳ್ಳುವಾಗ ಸ್ವಲ್ಪ ನೋಡಿ, ಪಾಪದವರ ಮೇಲೆ ಸುಲು ಕೇಸನ್ನು ಮಾಡೋದನ್ನು ಬಿಡಿ.
ಒಳ್ಳೆ ಒಂದು ನೋಡಿ, ಒಂದು ಒಬ್ಬನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ ತಕ್ಷಣ ಶಾಂತಿ ಆಗುವುದಿಲ್ಲ. ಒಬ್ಬ ತಪ್ಪು ಮಾಡಿದ್ರೆ ಅವನನ್ನು ಕರೆಸಿ ತಿಳಿ ಹೇಳಿ ಅವನನ್ನು ಸರಿಪಡಿಸುವ ಕೆಲಸ ಕೂಡ ಜವಾಬ್ದಾರಿ ಪೊಲೀಸ್ ಸ್ಟೇಷನ್ಗಿದೆ. ಕೇವಲ ಕೇಸ್ ಮಾನದಂಡ ಅಲ್ಲ, ಕೇಸ್ ರಿಜಿಸ್ಟರ್ ಮಾಡಿ ಮಾನದಂಡ. ಅದಕ್ಕೆ ನಾನು ಹೇಳ್ತೇನೆ, ಪೊಲೀಸ್ ಆಫೀಸರಿಗೆ ಒಂದು ಜವಾಬ್ದಾರಿತ ಪೊಲೀಸ್ ಆಫೀಸರು ಯಾರೇ ತಪ್ಪು ಮಾಡಲಿ, ಒಮ್ಮೆ ಫಸ್ಟ್ ಟೈಮ್ ಅಫೆಂಡರ್ ಆಗಿದ್ರೆ ಅವರನ್ನು ಕೂರಿಸಿ ನೀವು ಮಾಡಿದ ತಪ್ಪು ಅಂತ ತಿಳಿ ಹೇಳಿ ಇನ್ನೊಮ್ಮೆ ಮಾಡಿದ್ರೆ ನಾವು ಕೇಸ್ ರಿಜಿಸ್ಟರ್ ಮಾಡ್ತೇವೆ ಅಂತ ತಿಳಿಸುವಂತ ಕೆಲಸವನ್ನು ಮಾಡಬೇಕು. ಅದನ್ನು ಬಿಟ್ಟು ಎಲ್ಲಕ್ಕೂ FIR ಮಾಡಿದ್ರೆ ಏನು ಇವತ್ತು ಪರಿಸ್ಥಿತಿ ಎಷ್ಟು ಆಗ್ಬೋದು? ಕೋರ್ಟಲ್ಲಿ ಏನು ಮಾಡುದು, ಎಲ್ಲಕ್ಕೂ FIR ಮಾಡುವಂತ ಪರಿಸ್ಥಿತಿ ಬರುವುದಿಲ್ಲ. ಇಲ್ಲಿ ಕೂಡ ಎಷ್ಟೋ ಪೊಲೀಸ್ ಆಫೀಸರ್ ಇದ್ರು ಮೊದಲು ಇಲ್ಲಿ ಉಳ್ಳಾಲದಲ್ಲಿ, ಎಷ್ಟೋ ಜನನನ್ನು ಸರಿಪಡಿಸಿ ಕೇಸ್ ಎಷ್ಟು ರಿಜಿಸ್ಟರ್ ಮಾಡದೆ ಸರಿ ಮಾಡಿದ್ದುಂಟು ಇಲ್ಲಿ. ಆಗಿರುವಾಗ ಈ ರೀತಿ ಇದು ಯಾವಾಗ ಬಂತಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ಎಲ್ಲ ವ್ಯವಸ್ಥೆ ಆಗುದು. ಈ ಹಿಂದೆ ಬಿಜೆಪಿ ಸರ್ಕಾರ ಇರು ಯಾವುದೇ ಗಣೇಶೋತ್ಸವ ಆಗಲಿ, ಯಾವುದೇ ಶಾರದೋತ್ಸವ ಆಗಲಿ, ಯಾವುದೇ ದಸರಾ ಯಾವುದೇ ತೊಂದರೆ ಆಗಲಿಲ್ಲ. ಈಗ ಯಾಕೆ ತೊಂದರೆ ಆಗ್ತಾ ಇದೆ? ಅದರ ಬಗ್ಗೆ ಉತ್ತರ ಕೊಡಬೇಕಾದವರು ಯಾರು? ಇಲ್ಲಿಯ ಕಾಂಗ್ರೆಸ್ಸಿನ ನಾಯಕರು. ಅವರು ಅದನ್ನು ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ನಾಯಕರ ಬಗ್ಗೆ ಇಲ್ಲ ಸಲ್ಲದ ಟೀಕೆ ಮಾಡುದಲ್ಲ, ಅದು ತಾಕತ್ತಲ್ಲ. ದಮ್ ಇದ್ರೆ ನಮ್ಮ ಎದುರಲ್ಲಿ ಬಂದು ಮಾಡಬೇಕು. ಅಲ್ಲಿ ನಡೆದ ಘಟನೆ ಅಂತ ಹೇಳಿದ್ರೆ, ಶಾರದೆ 1 ಗಂಟೆವರೆಗೆ ಸರಿಯಾಗಿ ಬರ್ತಿತ್ತು, ಶಾರದೆ ಮೆರವಣಿಗೆ ಚೆನ್ನಾಗಿ ಆಗ್ತಿತ್ತು. ಮಧ್ಯದಲ್ಲಿ ಯಾರೋ ಸೌಂಡ್ ಜಾಸ್ತಿ ಇಟ್ಟಿದ್ದಾರೆ ಅಂತ 11 ಗಂಟೆ ಕಳೆದಿದೆ, 1 ಗಂಟೆವರೆಗೆ ಕೊಟ್ಟಿದ್ದಾರೆ, ಸಮಯ ಕೊಟ್ಟಿದ್ದಾರೆ. ಆದರೆ ಸೌಂಡ್ ಜಾಸ್ತಿ ಇದೆ ಅಂತ ಪೆನ್ ಡ್ರೈವ್ ತೆಗೆದುಕೊಂಡು ಹೋದ್ರು. ಅವ್ರು ತೊಂದರೆ ಇಲ್ಲ ಅಂತ ಹೇಳಿ ಅವರೇನು ಮಾತಾಡ್ಲಿಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಬಂದದ್ದು ತಾಸೆಯವರದು ಕೋಲನ್ನು ಎಳೆದು ತುಂಡು ಮಾಡಿಕೊಂಡು ಬಿಸಾಡಿದ್ರು. ಆವಾಗ ಅಲ್ಲಿದ್ದ ಒಬ್ಬ ಬೈದು ಬಿಟ್ಟಂತೆ ಅವರಿಗೆ. ಬೈದದ್ದಕ್ಕೆ ಈ ತರ ಮಾಡೋದಾದ್ರೆ, ಅದರ ನಂತರ ಬೈದದ್ದ ಬೈಗಲನ್ನು ನಾವು ಕೇಳಿದ್ದು ನಮ್ಮ ಕಾರ್ಯಕರ್ತರು, ನಮ್ಮ ಭಕ್ತರು ಕೇಳಿದಂದ್ರೆ ಏನೇನು ಬೈದಿದ್ದಾರೆ ಅಂತ ಅವರಿಗೆ ಗೊತ್ತು. ಯಾಕಂತ ಹೇಳಿದ್ರೆ ಶಾರದೆಯನ್ನ ಹೊತ್ಕೊಂಡು ಹೋಗುವವರು ಅಲ್ಲಿ ಯಾವಾಗಲೂ ಪದ್ಧತಿ ಪ್ರಕಾರ ಒಂದು ಯಾವಾಗಲೂ ಮಾಡುವ ಹಾಗೆ ಅಲ್ಲಿ ಶಾರದೆಯ ಆರತಿಯನ್ನು ತಗೊಳ್ತಿದ್ರು. ಅವರಂದ್ರೆ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇವರಿಗೆ 3.5 ಗಂಟೆ ಒತ್ತು ಸಾಕಾಗೋಗಿದೆ. ಈ ಪೊಲೀಸರಿಂದ ಹೀಗಾಯ್ತಲ್ಲ ಅಂತ ಹೇಳಿ ಸೀದಾ ಹೋದ್ರು ಅವರೆಲ್ಲ. ಇವರು ಆರತಿ ಬೇಡ ಅಂತ ಹೇಳಿ ಹೋದ್ರು. ಬಹುಶಃ ಅವ್ರ ಮನಸ್ಸಿಗೆ ಏನಾಗಿದೆ, ಘಾಸಿ ಆಗಿರ್ಬೋದು. ಅದಕ್ಕೆ ಅವರಿಗೆ ಬೈದಿದ್ದಾರೆ, ಹೊತ್ಕೊಂಡು ಹೋದ್ರು. ಬೇರೆ ಭಾಷೆಯನ್ನು ನಮಗೆ ಹೇಳಲಿಕ್ಕೆ ಆಗುದಿಲ್ಲ, ಅದನ್ನು ಆ ಭಾಷೆಯನ್ನು ನಾವು ಮಾತಾಡುದಿಲ್ಲ. ಆ ಭಾಷೆಯಲ್ಲಿ ಮಾತಾಡಿದ್ರು. ಸ್ವತಃ ಇನ್ಸ್ಪೆಕ್ಟರ್ ಮಾತಾಡಿದ್ರು, ACP ಅವರು ಇದ್ರು. ಈ ತರ ಆಗಿದೆ. ಮತ್ತೆ ಪ್ರಮೋಟ್ ಮಾಡ್ತಾರೆ, ಬನ್ನಿ ಎದೆಗೆ ನಮ್ಮ ಮೇಲೆ ಕೈ ಹಾಕಿದ್ರೆ. ಯಾಕೆ ಗೊತ್ತಾ? ಅದು ಒಂದು ವೇಳೆ ಕೈ ಹಾಕಿದ್ರೆ ಕೇಸ್ ಟರ್ನ್ ಆಗ್ತದೆ. ನೋಡಿ, ಪೊಲೀಸರ ಮೇಲೆ ಕೈ ಹಾಕಿದ್ದಾರೆ, ಅದನ್ನು ಬೇರೆ ರೀತಿಯಲ್ಲಿ ಕೊಂಡೋಗ್ಲಿಕ್ಕೆ ಆಗ್ತದೆ. ಈ ಮನೋಭಾವ ಯಾಕೆ? ಅದಕ್ಕೆ ಕೇಳುವಂಥದ್ದು. ಹಾಗಾಗಿ ಬೇರೆ ವಿಚಾರ, ಖಾಲಿ ಸಣ್ಣ ವಿಚಾರ ಅಲ್ಲೇ ಕರೆದು ಮಾತಾಡಿ ಹೀಗೆ ಮಾಡಬೇಡಪ್ಪ ಅಂತ ಹೇಳಿ ಕಳಿಸಿದ್ರೆ ಇದು ಇಷ್ಟು ದೊಡ್ಡದಾಗ್ತಿರ್ಲಿಲ್ಲ. ಇದಕ್ಕೆ ಕಾರಣ ಪೂರ್ತಿ ಪೊಲೀಸ್ ಅಲ್ಲಿದ್ದಂತಹ 3-4 ಅಧಿಕಾರಿಗಳು ಮಾತ್ರ. ಯಾರಿದ್ದಾರೆ ಅವ್ರು ಮಾತ್ರ. ಮತ್ತೆ ಎಲ್ಲ ಪೊಲೀಸರನ್ನು ನಾವು ದೂರ್ಲಿಕ್ಕೆ ಹೋಗುದಿಲ್ಲ. ಮತ್ತೆ ಎಲ್ಲ ಗೂಬಿಗೊಳಿಸು ಅವರು ಹೇಳಿದಾಗಿದೆ. ಗೂಬಿಗೊಳಿಸೋದು ಕಮಿಷನರ್ ಪಾಪ ಅವರಿಗೆ ವಿಷಯ ಗೊತ್ತಿರೋದ. ಮೇಲಾಧಿಕಾರಿ ACP ಅವರಿಗೆ ಕೂಡ ತಪ್ಪು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮವರನ್ನು ಬೈದಿದ್ದಾರೆ, ಅದಕ್ಕೆ ಮಾಡಿದ್ರು. ಬೈದದ್ದು ಯಾಕೆ ಏನಂತ ಅದನ್ನು ಹೇಳಿಲ್ಲ. ಅವರಿಗೆ ಮೊನ್ನೆ ಹೇಳಿದ್ದೇವೆ, ಆಗಲ್ಲ ಹೀಗೆ ಮೇಡಮ್ ಅಂತ ಹೇಳಿ ತಿಳಿಸಿಕೊಟ್ಟಿದ್ದೇವೆ. ಈಗ ಅವರಿಗೆ ಅರ್ಥ ಆಗಿದೆ. ಇಲ್ಲಿ ಲೋಕಲ್ ಅಲ್ಲಿ ಏನು ಮಾಡಿದ್ದಾರೆ 3 ಮಂದಿ ಅಧಿಕಾರಿಗಳು, ಅದು ಏನು ಮಾಡಿದೆ ಅಂತ ಈಗ ಗೊತ್ತಾಗಿದೆ. ಹಾಗಾಗಿ ನಮ್ಮ ಕಾರ್ಯಕರ್ತರಿಂದ ಯಾವುದೇ ಕಿಂಚಿತ್ತು ತಪ್ಪುಗಳಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ಬಹುದು. ಅದೇ ನಂತರ ಸಣ್ಣ ವಿಚಾರವನ್ನು ಪೊಲೀಸರು ದೊಡ್ಡದು ಮಾಡಿಕೊಂಡು ಈ ತರ ಆಗಿದೆ